request Rotarian Anita Ravishankar ma'am to kindly come on to the dais for the invocation. Kindly raise up for the prayer. मनोभूति अहंकार चेतनिनाहं न च श्रोत्रजीवे न च घ्राणनेत्रे न च व्योमभूमिर्न तेजो न वायु चिदानन्द रूपः शिवोऽहं शिवोऽहम् न च प्राणसंज्ञो न वै पञ्चवायु न वा सप्तधातुर्न वा पञ्चकोश न वाक्पाणिपादौ न चोपस्थपायु चिदानन्द रूपः शिवोऽहं शिवोऽहम् न मे द्वेषरागौ न मे लोभमोहौ मधो नैव मे नैव मात्सर्यभाव न धर्मो न चार्त्रो न कामो न मोक्षा चिदानन्द रूपः शिवोऽहं शिवोऽहम् चिदानन्द रूपः शिवोऽहं शिवोऽहम् शिवोऽहं शिवोऽहम्. Affectionate words of welcome. So now I request our club president Rotarian Sita Lakshmi ma'am to address our today's gathering. ಎಲ್ಲರಿಗೆ ವಂದಿಸುತ್ತಾ ಈ ದಿನ ಒಂದು ವಿಶೇಷವಾದ ಕಾರ್ಯಕ್ರಮ, ಅದು ಕೂಡ ರವೀಂದ್ರ ಶೆಟ್ಟಿ ಇವರ ಮನೆಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ PDG ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಕೃಷ್ಣ ಶೆಟ್ಟಿ ಇವರು ಬಹಳ ದೂರದಿಂದ ಆಗಮಿಸಿದ್ದಾರೆ. ನನಗೆ ಯಾವಾಗಲೂ ಒಂದು ಸಂಕಲ್ಪ ಬರೋದು, ಹೇಳ್ಬೋದಲ್ಲ ಸರ್? ಯಾಕೆಂದರೆ ನಾವು ಹಾರಿಕ್ಲಿಯಾಗಿ ಹೇಳುವಂಥದ್ದು, ಇವರು ಯಾಕೆ ರಾಜಕೀಯಕ್ಕೆ ಹೋಗಲಿಲ್ಲ ಅಂತೇಳಿ ನನ್ನ ಸಂಕಲ್ಪ, ಎಲ್ಲರದ್ದು ಅಂತ ಹೇಳೋದಿಲ್ಲ. ಹಾಗೆಯೇ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾವು ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ ಇದ್ದರೆ ಕೂಡ, ಈಗ ನಮ್ಮ ಸಾಗರದ ಬಳಿ ಕೂತಿದ್ದಾಗ ನಮಗೆ ತಿಳಿಯಾದ ನೀರು, ತಂಪಾದ ಗಾಳಿ ಬರ್ತದೆ. ಆದರೆ ಸಾಗರದ ಗರ್ಭದಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಆ ಗರ್ಭದಲ್ಲಿ ಏನಿದೆ ಅಂತ ಹೋಗ್ಬೇಕಾದ್ರೆ ಒಳಗೆ ಹೋಗಬೇಕು. ಹಾಗೆಯೇ ರೋಟರಿಯಲ್ಲಿ ಏನಿದೆ, ಏನು ಆಗ್ತಾ ಇದೆ ಅಂತ ಹೋಗ್ಬೇಕಾದ್ರೆ ಒಳಗೆ ಹೋಗಬೇಕು. ನಾನೀಗ ಒಳಗೆ ಬಂದಾಗಿದೆ. ಆದ್ರಿಂದ ಈ ಕಾರ್ಯಕ್ರಮಕ್ಕೆ ಯಾವ ರೀತಿ ನಡೀತದೆ, ಏನೆಲ್ಲ ನಡೀತದೆ, ಆಗಮಿಸಿದಂತಹ PDG ಕೃಷ್ಣ ಶೆಟ್ಟಿಯವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇವತ್ತು ತ್ರಿಮೂರ್ತಿಗಳು ಮೂವರು, ಒಂದನೇದಾಗಿ ಇವರಿಗೆ ಶಾಲು ಹೊದಿಸಿ ಡಾಕ್ಟರ್ ಅನಂತರವರು ಸ್ವಾಗತಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ರಂಗನಾಥ ಭಟ್ ಅವರನ್ನು ನೋಡುವಾಗಲೇ ಗೊತ್ತಾಗ್ತದೆ, ನಗ್ತಾ ಇರ್ತಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ನಾವು ಕೂಡ ಚಿಕ್ಕದೇ, ಆದರೆ ಅವರು ಎಷ್ಟೊಂದು ಕಾರ್ಯ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಾನು ಆಗಲೇ ಹೇಳಿದೆ ಗರ್ಭದ ಒಳಗೆ ಹೋಗಬೇಕು ಅಂತ. ಆಗಲೇ ನನಗೆ ಗೊತ್ತಾದದ್ದು. ನನಗೆ ಕೃಷ್ಣ ಶೆಟ್ಟಿ ಯಾರೋ ಗೊತ್ತಿಲ್ಲ, ರಂಗನಾಥ ಯಾವತ್ತೋ ಹೋದಾಗ ಒಂದ್ಸಲ ನೋಡಿಬಿಡ್ತೇವೆ. ಆದರೆ ಕಂಪ್ಲೀಟಾಗಿ ಈಗ ಅರ್ಥ ಮಾಡಿಕೊಂಡಿದ್ದೇನೆ. ಇವರೆಲ್ಲರ ಒಂದು ಪ್ರೋತ್ಸಾಹದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಒಂದು ಪ್ರೀತಿಯಿಂದ ಆಗಮಿಸಿದ್ದಾರೆ. ಇವರಿಗೆ ನಾನು ನಮ್ಮ ದೇರ್ಲಕಟ್ಟೆ ಪರವಾಗಿ
ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಮುಂದಿನ ನಮ್ಮ DG ಡಿಸ್ಟ್ರಿಕ್ಟ್ ಗವರ್ನರ್ ವಿಕ್ರಮ್ ದತ್ತ ಸರ್. ನಾನು ಈ ಒಂದು ವೇದಿಕೆಯಲ್ಲಿ ಏನು ಇರಬೇಕಾದ್ರೆ ಅವರೇ ಕಾರಣ. ಅವರು ಕೂಡ ಬಹಳ ಒಂದು, ಅವರಿಗೆ ಯಾವಾಗಲೂ ಹೇಳ್ತಾರೆ ಅವರು ಹುಟ್ಟಿದ್ದೇ ರೋಟ್ರಿಗಾಗಿ ಅಂತೇಳಿ. ಖಂಡಿತವಾಗಿಯೂ ಹೌದು, ಅವರು ಹುಟ್ಟಿದ್ದೇ ರೋಟ್ರಿಗಾಗಿ. ಯಾಕಂದರೆ ಅಷ್ಟು ಕೆಲಸ ಮಾಡ್ತಾರೆ, ಅಷ್ಟು ಆಸಕ್ತಿ ಇದು ಮಾಡೋದು ದೊಡ್ಡದಲ್ಲ, ಅದರಲ್ಲಿ ಆಸಕ್ತಿ ಬೇಕು ನಮಗೆ. ಆದ್ದರಿಂದ ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಸೆಕ್ರೆಟ್ರಿ ಅವರನ್ನು ಕೂಡ ವಾಣಿ ಲೋಕಯ್ಯ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಮುಂದಿನ ನಮ್ಮ ಅಧ್ಯಕ್ಷರು, ರೋಟರಿ ಕ್ಲಬ್ಬಿನ ಮುಂದಿನ ಅಧ್ಯಕ್ಷರು ಬರುವ ವರ್ಷದ ಲತಾ ವಿಕ್ರಮ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಇವತ್ತೊಂದು ವಿಶೇಷ ಇದೆ. ತಾವೆಲ್ಲರೂ ಬಹುಶಃ ಪೇಪರಲ್ಲಿ ಓದಿರಬಹುದು, ಸಂಭಾವ್ಯ ಅವಘಡ ತಪ್ಪಿಸಿದ ಮಹಿಳೆ ಚಂದ್ರಾವತಿ ಅಂತೇಳಿ ಹಿಂದೆ ಇದ್ದಾರೆ. ಅವರು ಬಹಳ ಕುಡುಪಿನಲ್ಲಿರುವವರು. ಅವರಿಗೆ ಇವತ್ತೊಂದು ನಾವೆಲ್ಲರೂ ಸೇರಿ ಸನ್ಮಾನ ಮಾಡುವಂತಹ ಒಂದು ಅವಕಾಶ ಒದಗಿದೆ. ಮೊದಲು ಹೇಳಿದ್ದೇನೆ ಅವರಿಗೆ ಇರಿನ್ ಲೆಪ್ಪೆವರ ಅಂತೇಳಿ. ಇವತ್ತು ಒಂದು ಒದಗಿ ಬಂತು. ಅವರಿಗೆ, ಚಂದ್ರಾವತಿ ಅಕ್ಕನವರಿಗೆ ವಿಶೇಷವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಅವರನ್ನು ಕರ್ಕೊಂಡು ಬಂತ ಅವರ ಪುತ್ರರಿಗೆ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ರೋಟರಿಯಿಂದ ಬಂದಂಥ ಎಲ್ಲ ರೋಟರಿ ಮಿತ್ರರಿಗೆ ಎಲ್ಲರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಅವರ ಅಧ್ಯಾಪಕರಾದಂಥ ಬಹುಶಃ ರವೀಂದ್ರ ರೈ ಅಲ್ಲ, ಆ ರವೀಂದ್ರ ರೈ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ರವೀಂದ್ರ ಶೆಟ್ಟಿ ಅವರ ಮಾತೃಶ್ರೀ ರತ್ನಮ್ಮ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ, ಅವರ ಕುಟುಂಬ, ಅವರ ಮಗ, ಸೊಸೆ ಎಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರ ಸಂಬಂಧಿಕರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ರೋಟರಿ ಕ್ಲಬ್ ದೇರ್ಲಕಟ್ಟೆ ಪರವಾಗಿ ಪೂರಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಮಗಳು ಹೊರಗೆ ಹೋಗಬೇಕಾದ್ರೆ ನಮಗೆ ಮಾಧ್ಯಮದವರು ಬೇಕು. ಆ ಮಾಧ್ಯಮದವರು ಕೂಡ ಬಂದಿದ್ದಾರೆ. Thank you, ma'am. I welcome you to program. Now I request Rotarian Vani Lokaya, ma'am, to present the annual secretary report. 29 ಏಪ್ರಿಲ್ ತಿಂಗಳ ನಂತರ ನಡೆದಂತಹ ನಮ್ಮ ರೋಟರಿ ಕ್ಲಬ್ಬಿನ ಕಾರ್ಯಕ್ರಮಗಳ ವಿವರ. ಏಪ್ರಿಲ್ ತಿಂಗಳ ಕುಟುಂಬ ಸಮ್ಮಿಲನ ಕಾರ್ಯಕ್ರಮವು ಏಪ್ರಿಲ್ 29ರಂದು ಶ್ರೀ ಪ್ರಭಾಕರ ರೈ ಮತ್ತು ರೋಟೇರಿಯನ್ ಪ್ರಫುಲ್ಲ ರೈ ಅವರ ಕುಂಪಲದ ನಿವಾಸದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಗೈದಿರುವ ಆ್ಯನ್ ಲಕ್ಷ ರೈ ಹಾಗೂ ಆ್ಯನ್ ಕಾವ್ಯ ಇವರನ್ನು ಸನ್ಮಾನಿಸಲಾಯಿತು. GSR PDG ರೋಟೇರಿಯನ್ ಡಾಕ್ಟರ್ ದೇವದಾಸ ರೈ ಹಾಗೂ ಶ್ರೀಯುತ ಪದ್ಮನಾಭ ರೈ ಇವರುಗಳು ಮುಖ್ಯ ಅತಿಥಿಗಳಾಗಿದ್ದರು. ಈ ಕಾರ್ಯಕ್ರಮವನ್ನು ಶ್ರೀ ಪ್ರಭಾಕರ್ ರೈ ದಂಪತಿಗಳು ಪ್ರಾಯೋಜಿಸಿದ್ದರು. ಬೋರ್ಡ್ ಕಮ್ ಬಿಸ್ನೆಸ್ ಮೀಟ್ ಅನ್ನು ಮೇ 8, 23ರಂದು KS ಹೆಗಡೆ ಹಾಸ್ಪಿಟಲ್ ಕಾಂಪಸ್ನ ಹೋಟೆಲ್ ಶ್ರೀರತ್ನಂನಲ್ಲಿ ನಡೆಸಲಾಯಿತು. ವಾರದ ಸಭೆಯನ್ನು ಮೇ 15 ಸೋಮವಾರದಂದು ನಡೆಸಲಾಯಿತು. ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮದ ಪೂರ್ಣ ವಿವರವನ್ನು. ಈಗಾಗಲೇ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ ರೋಟೇರಿಯನ್ ಸೀತಾಲಕ್ಷ್ಮಿಯವರು ವಿಕ್ರಮ್ ದತ್ತನ ವಿಷಯ ಮಾತಾಡುವಾಗ ಅವರು ಹುಟ್ಟಿದೇ ರೋಟರಿಗಾಗಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಒಂದು ಆ ಚೌಕಟ್ಟನ್ನು ಇಟ್ಟುಕೊಂಡು ನೋಡಿದರೆ ಇಲ್ಲಿ ನಮ್ಮ ಜೊತೆ ಇರುವಂತಹ ರೋಟೇರಿಯನ್ ಕೃಷ್ಣ ಶೆಟ್ಟರು ಹಾಗೂ ರೋಟೇರಿಯನ್ ರಂಗನಾಥ್ ಭಟ್ ಅವರು ಇಬ್ಬರು ಕೂಡ ರೋಟರಿಗೆ ಹುಟ್ಟಿದವರೇ. ಹೀಗೆ ಹೇಳುವಾಗ ಸೀತಾಲಕ್ಷ್ಮಿಯವರು ಕೂಡ ಹೇಳುವಾಗ ಬೇರೆದಕ್ಕೆ ಹುಟ್ಟಲಿಲ್ಲ ಅಂತ ಅರ್ಥ ಬರಲಿಲ್ಲ. ರೋಟರಿಗೆ ಅಂದರೆ ಬಹುಮುಖ ಪ್ರತಿಭೆಗಳಿರುವಾಗ ಹಲವಾರು ಕ್ಷೇತ್ರದಲ್ಲಿ ಕಾರ್ಯ ಮಾಡಿ ಆಯಾ ಕ್ಷೇತ್ರದಲ್ಲಿ ಬಹಳಷ್ಟು ಉತ್ಕೃಷ್ಟವಾದ ಒಂದು ದೇಣಿಗೆಯನ್ನು ನೀಡ್ತಾರೆ. ಅಂತಹ ಬಹುಮುಖ ಪ್ರತಿಭೆ ಇರುವವರು ನಮ್ಮ ರೋಟೇರಿಯನ್ ಕೃಷ್ಣ ಶೆಟ್ಟರು ಹಾಗೂ ರೋಟೇರಿಯನ್ ರಂಗನಾಥ್ ಭಟ್ರು. ರೋಟೇರಿಯನ್ ಕೃಷ್ಣ ಶೆಟ್ಟರು ಇವರಿಬ್ಬರು ನಮಗೆ ಪರಿಚಿತ ಮತ್ತು ಒಂದು ರೀತಿಯಲ್ಲಿ ಸೀತಾಲಕ್ಷ್ಮಿಯವರು ಅವರ ಬಗ್ಗೆ ಬಣ್ಣಿಸಿದ್ದಾರೆ. ಆದರೆ ಒಂದು ಮಾತು ಕೃಷ್ಣ ಶೆಟ್ಟರ ಬಗ್ಗೆ, ಕೃಷ್ಣ ಶೆಟ್ಟರು ಮತ್ತು ರಂಗನಾಥ್ ಭಟ್ ಅವರು ನಮ್ಮ ಜೊತೆ ಇರುವಂಥದ್ದು ನಮ್ಮ ದೊಡ್ಡ ಭಾಗ್ಯ. ದೇವದಾಸ್ ರೈ ಅವರು ಇರಬೇಕಾಗಿತ್ತು, ಆದರೆ ಅವರ ಮನೆಯಲ್ಲಿ ಒಂದು ಬೆಳವಣಿಗೆಯಿಂದಾಗಿ ಅವರ ಅಣ್ಣನ ವಿಷಯದಲ್ಲಿ ಒಂದು ಬೆಳವಣಿಗೆಯಿಂದಾಗಿ ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಎಲ್ಲರೂ ಕೂಡ ರೋಟ್ರಿಯಲ್ಲಿ ಬಹಳಷ್ಟು ಕೆಲಸ ಮಾಡಿದವರು. ಮತ್ತು ಅದಕ್ಕೆ ಒಂದು ಸೆಲೆಬ್ರೇಷನ್ ಅಂತ ಕೃಷ್ಣ ಶೆಟ್ಟರ ವಿಷಯದಲ್ಲಿ ಹೇಳೋದಾದರೆ ಅವರಿಗೆ ಸಿಗುವಷ್ಟು ದೊಡ್ಡ ಸೆಲೆಬ್ರೇಷನ್ ಈ ದೇಶದಲ್ಲೇ ಯಾರಿಗೂ ಸಿಗ್ಲಿಕ್ಕಿಲ್ಲ, ಅಥವಾ ಬರೀ ಕೆಲವರಿಗೆ ಸಿಗಬೇಕು. ಯಾಕಂದರೆ ಅವರ ಬರ್ತ್ಡೇ
ಅವರ ಬರ್ತ್ಡೇ ಇರೋದು 15 ಆಗಸ್ಟ್. 15 ಆಗಸ್ಟ್ಗೆ ಬರ್ತ್ಡೇ ಇರೋದ್ರಿಂದ ಆ ಬರ್ತ್ಡೇ ಸೆಲೆಬ್ರೇಷನ್ ಅಷ್ಟೊಂದು ವಿಜೃಂಭಣೆಯನ್ನು ಯಾವತ್ತೂ ನಡೆಯುತ್ತದೆ. ಹಾಗೆ ಹಾಗೆ ಅವರ ಪಾಪ್ಯುಲಾರಿಟಿಯನ್ನು ಇದು ತೋರಿಸ್ತದೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ. ಯಾಕಂದ್ರೆ ರೋಟರಿಯಲ್ಲಿ ಇಸ್ ಅ ವೆರಿ ಪಾಪ್ಯುಲರ್ ಫಿಗರ್. ಕೃಷ್ಣ ಶೆಟ್ಟರ್ ಅಂತ ಹೇಳಿದರೆ ಎಲ್ಲರಿಗೂ ಒಂದು ಏನು ಹೇಳೋದು, ಒಂದು ಸಂಚಲನ ಆಗುತ್ತೆ. ಅವರ ಹೆಸರು ಕೇಳಿದ ತಕ್ಷಣ ಒಂದು ಸಂಚಲನ ಆಗುತ್ತೆ, ಒಂದು ಭರವಸೆ. ರೋಟರಿಯಲ್ಲಿ ಅವರದೊಂದು ದೊಡ್ಡ ಭರವಸೆ. ಯಾಕಂದರೆ ಅವರಿಗೆ ಗೊತ್ತಿಲ್ಲದ ವಿಷಯ ಇಲ್ಲ. ಎಲ್ಲ ರೂಲ್ಸ್ಗಳ ಬಗ್ಗೆ ಅಷ್ಟೊಂದು ಪ್ರೌಢಿಮೆ ಇರುವ ವ್ಯಕ್ತಿ ಹೇಳಿದರೆ ರೋಟೇರಿಯನ್ ಕೃಷ್ಣ ಶೆಟ್ಟರು. ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್, ಖಂಡಿತವಾಗಿ ಆಂಟ್ರಪ್ರನರ್ ಆಗಿದ್ದವರು, ಆಯುರ್ವೇದಿಕ್ ಮದ್ದುಗಳಿಗೆ ತುಂಬ ಪ್ರಚಾರ ಕೊಟ್ಟವರು. ಇವತ್ತು ನಾವು ಎಲ್ಲರೂ ಅದರ ವಿಷಯ ಮಾತಾಡ್ತೇವೆ, ಆದರೆ ಅವರು ಆಗಿನ ಕಾಲದಲ್ಲೂ ಕೂಡ ಆಯುರ್ವೇದಿಕ್ ಮೆಡಿಸಿನ್ಸ್ಗೆ ಅಷ್ಟೊಂದು ಪ್ರಚಾರ ಕೊಟ್ಟಿವರು. ಮತ್ತು ರೋಟ್ರಿಗೆ ಭಾಳಷ್ಟು ದೇಣಿಗೆಯನ್ನು ಮಾಡಿದವರು. ಮಲ್ಟಿಪಲ್ ಪಾಲಾರಿಸ್ ಫೆಲೋ ಮತ್ತು ಮೇಜರ್ ಮಲ್ಟಿಪಲ್ ಪಾಲಾರಿಸ್ ಫೆಲೋ ಆಗಿದ್ದಾರೆ. ಮತ್ತು ರೋಟ್ರಿಗೆ ಅವರ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಮತ್ತು ಬೇರೆ ಬೇರೆ ಕೆಪಾಸಿಟೀಸಲ್ಲಿ ಉತ್ಕೃಷ್ಟವಾದ ಸೇವೆಯನ್ನು ಕೊಟ್ಟಂಥವರು. ಮತ್ತು ಅದಕ್ಕೋಸ್ಕರ ಅವರಿಗೆ ಈ ಫೌಂಡೇಶನ್ ಚೇರ್ನಲ್ಲಿ ಭಾಳಷ್ಟು ಕೆಲಸ ಮಾಡಿದವರು. ಅವರು ಫೌಂಡೇಶನ್ ಚೇರ್ ಬಗ್ಗೆ, ಯಾಕಂದರೆ ರೋಟ್ರಿ ಇರುವಂಥದ್ದು ಭೂಲೋಕದಲ್ಲಿರುವ ಅತ್ಯಂತ ದೊಡ್ಡ ಚಾರಿಟೇಬಲ್ ಆರ್ಗನೈಸೇಷನು ಮತ್ತು ಅಷ್ಟೇ ದೊಡ್ಡ ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಸಂಸ್ಥೆ ಇದು. ಅಂತಹ ಸಂಸ್ಥೆಗೆ ಫೌಂಡೇಶನ್ ಚೇರಿಗೆ ತುಂಬ ಕೆಲಸ ಮಾಡಿದವರು ರೋಟೇರಿಯನ್ ಕೆ ಕೃಷ್ಣ ಶೆಟ್ಟಿ ಅವರು. ಮತ್ತು ಅದಕ್ಕೋಸ್ಕರ ಅವರಿಗೆ ಭಾಳ ಉತ್ಕೃಷ್ಟವಾದ ಒಂದು ಅವಾರ್ಡ್ ಬಂದಿದೆ ರೋಟರಿಯಲ್ಲಿ. ಅದು ಸರ್ವಿಸ್ ಅಬವ್ ಸೆಲ್ಫ್ ಅಂತ. ಇದೊಂದು ಅಂತಾರಾಷ್ಟ್ರೀಯ ಒಂದು ಅವಾರ್ಡ್ ಬಂದಿರುವಂಥದ್ದು. ಅಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ, ಇವತ್ತು ಇಲ್ಲಿ ಬಂದು ನಮ್ಮನ್ನು ಹರಿಸಿದ್ದಾರೆ ಮತ್ತು ನಮಗೆ ಮಾರ್ಗದರ್ಶನವನ್ನು ನೀಡಲಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಅದ ಕಾರಣ ಭಾಳಷ್ಟು ಪ್ರೀತಿಯಿಂದ ಅವರನ್ನು ಇವತ್ತು ಬರಮಾಡಿಕೊಳ್ತಾ ಇದ್ದೇವೆ, ರೋಟೇರಿಯನ್ ಕೃಷ್ಣ ಶೆಟ್ಟಿ. ಅದೇ ರೀತಿ ರೋಟರಿಯಲ್ಲಿ ಭಾಳಷ್ಟು ಕಾಂಟ್ರಿಬ್ಯೂಷನ್ ದೇಣಿಗೆಯನ್ನು ಕೊಟ್ಟವರು ರೋಟೇರಿಯನ್ ರಂಗನಾಥ್ ಭಟ್ ಅವರು. ಕೃಷ್ಣ ಶೆಟ್ಟರು, ರಂಗನಾಥ್ ಭಟ್ ಅವರು ಇಬ್ಬರು ಎಂಜಿನಿಯರ್ಸ್ ಅಂತ ನನಗೆ ಕಾಣ್ತದೆ. ಮೂಲಭೂತವಾಗಿ ಇಬ್ಬರು ಕೂಡ ಇಂಜಿನಿಯರ್ಸೇ. ಅವರು ಈ ಎಂಜಿನಿಯರಿಂಗನ್ನು ಹಲವಾರು ಕ್ಷೇತ್ರಗಳಲ್ಲಿ ರೋಟರಿ ಸೇರಿದಂತೆ ಎಂಜಿನಿಯರಿಂಗನ್ನು ಮಾಡಿದರು. ಎಂಜಿನಿಯರಿಂಗ್ ಅಂದರೆ ನಮ್ಮ ಸದ್ಗುರು ಅವರು ಹೇಳುವ ಹಾಗೆ ಒಳ್ಳೆಯ ರೀತಿಯಲ್ಲಿ ಎಂಜಿನಿಯರಿಂಗ್ ಮಾಡಿ, ಇಂಟರ್ನಲ್ ಎಂಜಿನಿಯರಿಂಗ್, ಇನ್ನರ್ ಎಂಜಿನಿಯರಿಂಗ್ ಅಂತ ಸದ್ಗುರುಗಳು ಹೇಗೆ ಮಾತಾಡ್ತಾರೋ ಅದನ್ನು ಮಾಡಿದಂಥವರು. NITKಯಲ್ಲಿ ಕಲಿತವರು. ರೋಟ್ರಿ ಸೇರಿ ಎಲ್ಲ ಕ್ಷೇತ್ರಗಳಲ್ಲೂ ಕಾಂಟ್ರಿಬ್ಯೂಷನನ್ನು ಮಾಡಿದವರು. ಮೇಜರ್ ಡೋನರ್ ಆಗಿದ್ದಾರೆ, ರೋಟ್ರಿಗೆ ಮೇಜರ್ ಡೋನರ್ ಆಗಿದ್ದಾರೆ. ಮತ್ತು ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ ಆನರರಿ ಸೆಕ್ರೆಟರಿ ಕೂಡ ಆಗಿದ್ದಾರೆ. ಮತ್ತು ಅವರು ಕೂಡ ಮತ್ತು ಅದರ ಜೊತೆಗೆ ಅವರು ತುಂಬ ಟ್ರಾವೆಲ್ ಮಾಡಿದ್ದಾರೆ, ಭೂಲೋಕದ ಹಲವಾರು ದೇಶಗಳಿಗೆ ಹೋಗಿದ್ದಾರೆ. ಮತ್ತೊಂದು ಒಳ್ಳೆಯ ಫೋಟೋಗ್ರಾಫರ್ ಕೂಡ ಅವರು, ಮತ್ತೊಂದು ಫಿಟ್ನೆಸ್ ಎಂಥೂಸಿಯಾಸ್ಟ್ ಅಂತ ಹೇಳ್ಬೋದು. ಅಂತಹ ಒಂದು ವ್ಯಕ್ತಿ ನಮ್ಮ ಜೊತೆ ಇವತ್ತು ಇರುವಂತಹದ್ದು ನಮ್ಮ ಸೌಭಾಗ್ಯ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಆದ ಕಾರಣ ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಇವರಿಬ್ಬರು ಕೂಡ ರೋಟ್ರಿಗೆ ಉತ್ಕೃಷ್ಟ ಒಂದು ದೇಣಿಗೆ ನೀಡಿದವರು. ಅದು ನಮಗೆ ಬಹಳ ಮುಖ್ಯ. ಯಾಕಂದರೆ ನಮಗೆ ಒಂದು ಮಾರ್ಗದರ್ಶನ ಬೇಕು, ನಾವು ಯಾವ ರೀತಿ ಮುಂದೆ ಹೋಗಬೇಕಂತ ನೋಡುವಾಗ ಇಲ್ಲಿ ಇಬ್ಬರು ಮತ್ತು ನಮ್ಮ GSR ದೇವದಾಸರಾಯಿಗಳು ಕೂಡ ತುಂಬ ಸಿನ್ಸಿಯರ್ ಆದ ಕೆಲಸವನ್ನು, ಅದು ಏನು ಅಹರ್ನಿಶಿ ಕೆಲಸ ಮಾಡಿದಂತಹ ವ್ಯಕ್ತಿಗಳು ನಮ್ಮಲ್ಲಿ ಇವತ್ತು ಬಂದಿದ್ದಾರೆ ಅಂತ ಹೇಳುವಂಥದ್ದು ತುಂಬ ಸಂತೋಷದ ವಿಚಾರ. ಸರ್, ನಿಮ್ಮನ್ನು ಕೂಡ ಭಾಳ ಪ್ರೀತಿಯಿಂದ ಭಾಳ ಹೆಮ್ಮೆಯಿಂದ ಇಲ್ಲಿಗೆ ಬರಮಾಡಿಕೊಳ್ತಾ ಇದ್ದೇನೆ. ಇಲ್ಲಿಗೆ ನನ್ನ ಕೆಲಸ ಮುಗಿತು ಇವತ್ತಿಗೆ ಅಂತ ಅಂದ್ಕೊಂಡಿದ್ದೇನೆ. ವಂದನೆಗಳು ಎಲ್ರಿಗೂ. ಸಂಭಾವ್ಯ ಅವಘಡವನ್ನು ತಪ್ಪಿಸಿದ ಧೀಮಂತ ಮಹಿಳೆ ಚಂದ್ರಾವತಿಯವರು. ಇವರ ಬಗ್ಗೆ ಹೇಳುವುದಾದ್ರೆ, ಇವರು 30 ವರ್ಷದಿಂದ ನನಗೆ ಪರಿಚಿತರಿದ್ದರೂ ಕೂಡ 25 ವರ್ಷದಿಂದ ಬಹಳ ನಾವು ಕ್ಲೋಸ್ ಆಗಿದ್ದೇವೆ. ನನಗೆ ವಾಟ್ಸಪ್ಪಲ್ಲಿ 2 ದಿನ ಕಳೆಯುವಾಗ ಒಂದು ಫೋಟೋ ಬಂತು ಇವರದು, ಹೀಗೆ ಅಂತೇಳಿ. ನಂತರ ನಾನು ಎಲ್ಲ ಗ್ರೂಪಿಗೆ ಹಾಕಿದೆ. ಅದನ್ನು ಗ್ರೂಪಿಗೆ ಹಾಕಿ 2 ದಿನದ ನಂತರ ಅವರಿಗೆ ನಾನು ಕಾಲ್ ಮಾಡಿದೆ. ಚಂದ್ರಾವತಿಯವರು ಅವರಿಗೆ ತುಂಬ ಬ್ಯುಸಿ ಇತ್ತಕ್ಕ, ಯಾನ್ ಇತ್ತೆರಡ ಪಾತಿರುವೆ ಅಂತೇಳಿ ತುಂಬ ಅಂದರೆ ಫೋನ್ ಬರ್ತಾ ಇತ್ತು. ಇವರು ಹುಟ್ಟಿದ್ದು ಮಂಜೇಶ್ವರದಲ್ಲಿ. ಇವರ ತಂದೆ ಹೆಸರು ಮೊಂಡಪ್ಪ ಬೆಳ್ಚಾಡ, ತಾಯಿ ಪೂವಮ್ಮ. ಇವರು ಕಲಿತದ್ದು 5ನೇ ತರಗತಿ. ನಾವು ಕೆಲವೊಮ್ಮೆ ಎಜುಕೇಷನ್ಗಿಂತ ನಮಗೆ ಸಮಯ ಪ್ರಜ್ಞೆ ಅತ್ಯವಶ್ಯಕ. ಕೆಲವೊಮ್ಮೆ ಕೆಲವು ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಯನ್ನು ನಿವಾರಿಸಲಿ ನಿರ್ಧಾರವನ್ನು ತೆಗೊಳ್ಳುವಲ್ಲಿ ನಾವು ಎಡವಿಬೇಕು.
ಅದರಲ್ಲಿ ಇವರದು ಎತ್ತಿದ ಕೈ. ಅದು ಮುಂದೆ ಅವರು ಸಹ ಹೇಳ್ತಾರೆ ಆ ವಿಷಯವನ್ನು. ಆದ್ದರಿಂದ ಅವರಿಗೆ 3 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು, ಮನೆಯಲ್ಲಿ ಒಬ್ಬರೇ ಇದ್ದರು ಆ ಸಂದರ್ಭದಲ್ಲಿ. ಅವರು ಅದನ್ನು ಬಹುಶಃ ಮುಂದೆ ವಿವರಿಸ್ತಾರೆ ಅವರು. ಅವರಿಗೆ 2 ದಿನ ನಂತರ ಫೋನ್ ಮಾಡಿದಾಗ ಹೀಗೆ ಅಂತ ಹೇಳಿದರು. ಮತ್ತು ಟಿ ವಿಯಲ್ಲಿ ಕೂಡ ಕೆಲವು ನೋಡಿದೆವು. ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಷಯ. ಇಲ್ಲದಿದ್ದರೆ ಎಷ್ಟು ಮಂದಿಯ ದುರ್ಮರಣ ಆಗ್ತಿತ್ತೋ ಗೊತ್ತಿಲ್ಲ. ಆದ್ದರಿಂದ ಇವರ ಒಂದು ಸಮಯ ಪ್ರಜ್ಞೆಯಿಂದ ಅದು ಅವರ ಮನೆಯಲ್ಲಿ ಯಾರು ಇಲ್ಲ, ಏನು ಮಾಡೋದು ಗೊತ್ತಿಲ್ಲ. ಆದರೆ ಕೆಂಪು ಬಟ್ಟೆ ಹಿಡಿದ್ರೆ ರೈಲು ನಿಲ್ತದೆ ಅಂತ ಗೊತ್ತಿತ್ತಂತೆ. ಹೋಗಿ ಮಗನ ಏನು ಬಟ್ಟೆಯನ್ನು ತಂದು, ಕೆಂಪು ಬಟ್ಟೆ ಅಂತ ತಂದು 2 ರೈಲ್ವೆ ಪಟ್ಟಿಯಲ್ಲಿ ಮರ ಬಿದ್ದಿದೆ. ಇನ್ನೊಂದು ಪಟ್ಟಿಗೆ ಹೋಗಿ ಅವರು ಅದನ್ನು ಹೀಗೆ ಕೈಯಲ್ಲಿ ಮಾಡ್ತಾ ಇದ್ರಂತೆ. ಬರ್ತಾ ಉಂಟಂತೆ 5 ನಿಮಿಷ ಮತ್ಸ್ಯಗಂಧಿ ಟ್ರೈನ್ ಬರಲಿಕ್ಕೆ. ಅದು ಅವ್ರಿಗೆ ಗೊತ್ತಿತ್ತು, ಯಾಕಂದರೆ ಅವರ ಮನೆ ಹತ್ರವೇ. ಹೀಗೆ ಅವರು ನಿಲ್ಲಿಸಿದ್ರು. ಇವರಿಗೆ ಇನ್ನೊಂದು ಭಯ, ಇನ್ನು ಟ್ರೈನಿನವೇನು ಬೈತಾನ ಅಂತ. ಅವನು ಕೈ ಮುಗ್ದ ಅಂತ, ಹಿಂದಿಯವ. ಮಾತಾಡಲಿಕ್ಕೆ ಹಿಂದಿ, ತುಳು, ಕನ್ನಡ ಇವರಿಗೂ ಬರಲ್ಲ. ಇವರಿಗೆ ತುಳು ಮತ್ತು ಕನ್ನಡ ಮಾತ್ರ. ಹಾಗೆ ಕೈ ಮುಗ್ದ ಅಂತೆ ಅವನು. ಹಾಗೆ ನಮ್ಮ ದಕ್ಷಿಣ ಕನ್ನಡದ ಮಂಗಳೂರು ತಾಲೂಕಿನ ಕುಡುಪಿನಲ್ಲಿ ಇಂಥ ಒಂದು ಧೀರ ಮಹಿಳೆ ಇದ್ದಾರೆ ಅಂತ ಹೇಳಿದರೆ ನಾವೆಲ್ಲ ಒಂದು ಹೆಮ್ಮೆ ಪಡುವಂಥ ವಿಷಯ. ಬಹಳಷ್ಟು ಪ್ರಶಸ್ತಿಗಳು ಅವರಿಗೆ ಸಿಕ್ಕಿದೆ, ಕರೆದಿದ್ದಾರೆ. ನಾನು ಕೂಡ ಹೇಳಿದೆ ನಮ್ಮ ರೋಟರಿಯಲ್ಲಿ ಕೂಡ ನಿಮ್ಮನ್ನು ಖಂಡಿತವಾಗಿಯೂ ನಾವು ನಿಮ್ಮನ್ನು ಸನ್ಮಾನ ಮಾಡ್ತೇವೆ ಅಂತ. ಹಾಗೆ ಇವತ್ತು ಬೆಳಿಗ್ಗೆ ಹೇಳಿದ್ದವರಿಗೆ ನಾವು. ಆದರೂ ಭಾಳ ಖುಷಿಯಿಂದ ಬಂದರು. ಬರಬೇಕಾದ್ರೆ ಅವರ ಮಕ್ಕಳು ಕೂಡ 2 ಬಂದಿದ್ದಾರೆ, ಮೊಮ್ಮಗ ಕೂಡ ಇದ್ದಾರೆ. ದಯವಿಟ್ಟು ತಾವು ನಿಂತರೆ ಒಮ್ಮೆ ನೋಡ್ತಾರೆ ಎಲ್ಲರೂ. ಅವರ 2 ಮಕ್ಕಳು ಮತ್ತು ಮಧ್ಯದವ ಮೊಮ್ಮಗ. ಆದ್ದರಿಂದ ನಾವೆಲ್ಲರಿಗೂ ಕೂಡ ಈಗ ಅವರಿಗೆ ಸನ್ಮಾನ ಮಾಡುವ. ಇವರು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಕ್ಲಾಸಿಗೆ ಬರ್ತಾ ಇದ್ದಾರೆ. ಅಲ್ಲಿ ನನಗೆ ಪರಿಚಯ. ಮೊಂಡಪ್ಪ ಬೆಲ್ಚಾಡ ಹಾಗೂ ಪೂವಮ್ಮ ದಂಪತಿಗಳ ಪುತ್ರಿಯಾಗಿ ಮಂಜೇಶ್ವರದಲ್ಲಿ ಜನಿಸಿದ್ದೀರಿ. ತಾವು 5ನೇ ತರಗತಿಯವರೆಗೆ ಶಿಕ್ಷಣವನ್ನು ಪಡೆದಿರುತ್ತೀರಿ. ತಾವು ಸುಮಾರು 30 ವರ್ಷಗಳಿಂದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಂಪರ್ಕದಲ್ಲಿ ಇದ್ದು ರಾಜಯೋಗವನ್ನು ಅಭ್ಯಾಸ ಮಾಡುತ್ತಿದ್ದೀರಿ. ಮಾರ್ಚ್ 21, 23ರಂದು ಮಧ್ಯಾಹ್ನ ಸುಮಾರು 2:10 ಸುಮಾರಿಗೆ ರೈಲು ಹಳಿಗೆ ಮರ ಬಿದ್ದಿತ್ತು. ಅದೇ ಸಮಯಕ್ಕೆ ಮಂಗಳೂರಿನಿಂದ ಮುಂಬೈಗೆ ಮತ್ಸ್ಯಗಂಧ ರೈಲು ಸಂಚರಿಸುವುದರಲ್ಲಿತ್ತು. ಇದನ್ನು ತಕ್ಷಣವೇ ಗಮನಿಸಿದ 70 ವರ್ಷ ಪ್ರಾಯದ ತಾವು ಏನು ಮಾಡಬೇಕು ಎಂದು ತೋಚದಾಯಿತು. ಶಿವ ಪರಮಾತ್ಮನನ್ನು ನೆನೆದಾಗ ಒಂದು ಉಪಾಯ ಹೊಳೆಯಿತು. ತಕ್ಷಣ ಮನೆಯಲ್ಲಿದ್ದ ಕೆಂಪು ವಸ್ತ್ರವನ್ನು ಓಡೋಡಿ ತಂದು ರೈಲು ಬರುವ ಸಮಯಕ್ಕೆ ಪ್ರದರ್ಶಿಸಿ ಲೋಕೋ ಪೈಲಟ್ ಅವರ ಗಮನ ಸೆಳೆದರು. ಅಪಾಯ ಅರಿತ ಲೋಕೋ ಪೈಲಟ್ ರೈಲಿನ ವೇಗ ತಕ್ಷಣವೇ ಕಡಿಮೆ ಮಾಡಿ ರೈಲನ್ನು ನಿಲ್ಲಿಸುವ ಮೂಲಕ ಸಂಭಾವ್ಯ ಅನಾಹುತ ತಪ್ಪಿಸಿದ್ದಾರೆ. ಬಳಿಕ ಸ್ಥಳೀಯರು ಹಾಗೂ ರೈಲ್ವೆ ಇಲಾಖೆಯ ಕೆಲವರು ಸೇರಿ ಮರ ತೆರವು ಮಾಡಿದರು. ತಮ್ಮ ಸಮಯ ಪ್ರಜ್ಞೆಯಿಂದ ಅತಿ ದೊಡ್ಡ ಅಪಘಾತ ತಪ್ಪಿತು. ಈ ಕಾರ್ಯಕ್ಕಾಗಿ ತಮಗೆ ಹಲವಾರು ಸನ್ಮಾನ ಗೌರವ ಪಡೆದಿರುತ್ತೀರಿ. ತಾವು ವಿಶ್ವನಾಥ ಬೆಲ್ಚಾಡರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 3 ಗಂಡು ಮತ್ತು 2 ಹೆಣ್ಣು ಮಕ್ಕಳನ್ನು ಪಡೆದಿರುತ್ತೀರಿ. ತಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ. ತಮ್ಮ ಅಮೋಘ ಕಾರ್ಯವನ್ನು ಪರಿಗಣಿಸಿ ರೋಟರಿ ಕ್ಲಬ್ ತಮ್ಮನ್ನು ಸನ್ಮಾನಿಸಲು ಹರ್ಷಪಡುತ್ತೇವೆ. ಅಭಿನಂದನೆಗಳು. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ರೋಟರಿ ಕ್ಲಬ್ ದೇರಳಕಟ್ಟೆ. ಮನಪೂರ್ವಕವಾದ ವಂದನೆ. ಪಂಡಾಯ ಮೊರನಿ ಮಾರ್ಚ್ 21 ತಾರೀಕದ ಒಂದು ಘಟನೆ. ಇಂಗ್ಲ ಇಲ್ಲದ ಎದುರು ರೈಲು ಬೋಪುನ ಪಟ್ಟೆ ರೆಡ್ ಪಟ್ಟೆ ಇತ್ತಂದು
ಅಥವಾ ಆ ದಿನ ಎನ್ನ ಯಾನು ಮಧ್ಯಾಹ್ನ ವನಸು ಮಂತದ್ದು ಪಿದಾಯಿ ಜಪ್ಪೆರು ಬೋಪುನಲ್ಲ ಪಿದಾಯಿ ಪೋಯಿ ಬಂಡದೆ ನಾನು ಒಂದು ಜನ ಬತ್ತು ನೂಕು ಲೆಕ್ಕ ಪೋ ಬಂದು ಅಂಜ ಪಿದಾಯಿ ಬತ್ತದು ಪೋದು ಕುಂಟು ಎತ್ತದು ಲೈಪಾಡ್ದಾನಾಗ ಜಾಲ್ಡೆ ಉಳ್ಳೆ ಆಪೋತ ಮಲ್ಲ ಒಂಜಿ ಸೌಂಡ್ಗೆ ಅಂಡಿ ಇಂಕ್ ಮಲ್ಲ ಗುಡ್ಡೆ ಮಗುರ್ನ ದಾದನ ಪೋಡಿಗೆ ಅಂಡಿ ಏರ್ಲ ಇಜ್ಜಿರತ್ತಿಲ್ಲ ಅಲ್ಲಿ ಅದು ಬರ್ದಾನಾಗ ಏನು ದಾದ ಎಂದು ಬೂರ್ನಿ ಬಂಡು ಪೋದು ಕೇಡು ತಲುಪ ಪೋದು ತೂನಾಗ ಮರ ಮಗದುಂಡು ಹೊರ್ಕಂಡೆ ಲಕ್ಕದ ಮರ ಬೂರ್ದು ಪಟ್ಟೆಗೆ ಬುರ್ದುಂಡು నేను తూనగా ఎంగ మస్తు పొడిగి అండ్రు దయదేవర రైలు బయర్లా అండ్రు కాలు నన్ను 10 నిమిషం ఒప్పుని దాద మలుపుని ఏర్లు ఇచ్చారు పండుది అని పట్టెಗೆ ಪಟ್ಟೆ పోనా ಪಟ್ಟೆ ನಿಲಿಕ್ಕೆ ರೆಡ್ಡು ಪಟ್ಟೆಗೆಲ್ಲ ಮರ ಬುರ್ದು ಭಾರಿ ಕೊಂಚಿ ಪೋಡಿಗೆ ಅಂಡು ಆ ಊಲೆ ನಮ್ಮ ಮಗ ಕೊಂಚ ಫೋನ್ ಮಂತೆ ಮಗ ರೈಲ್ದ ಪಟ್ಟಿಗೆ ಮರ ಬುರ್ದುಂಡು ಓ ಮರ ಬುರ್ದಿನ ಮಲ್ಲ ಮರ ಬುರ್ದು ನಮ್ಮ ಇಲ್ಲದ ಎದುರುಡಿತ್ತನ ಆ ಪಂಡದು ಬಂದಾಗ ಆಯನ್ನಿ ಅಲ್ಪ ಗಡಿ ಬಿಡಿ ಮಲ್ಪೇರೆ ಮಲ್ಪನಾಗ ಯಾನು ಪಕ್ಕಲ ಬತ್ತೆ ಇಲ್ಲಡಿ ಬೆಳ್ತಂದು ಬತ್ತೆ ಕಾಲೆ 5 ನಿಮಿಷ ಒಪ್ಪುನೆ ರೈಲು ಬರಿಯರೆ ಬೆಳ್ತಂದು ಬತ್ತೆ ಅಂಚಿನ ತೂನಾಗ ಇಂಕ ಒಂಜಿ ಕೆಂಪು ಕುಂಟು ಓಲ್ ತಿಕ್ಕೊಂಡು ಅಪ್ಪ ತೂನಾಗ ಒಂಜಿ ಕುಂಟು ದೀಟ ಒಂಜಿ ಕೆಂಪು ಕುಂಟು ತೋಜಿ ನಿನ್ನ ಕಣ್ಣಿಗೆ ಅವೇನು ಜೊತೆ ಒಯ್ತಂದು ಬೆಳ್ತಂದು ಪೋದು ಒಂದು ನಗನೇ ರೈಲು ಅಂಚಿದ್ದು ಬರ್ತಂದು ಬೈದ ಮೆಲಾನ ಅಂಚಿದ್ದು ರೈಲು ಬಂದಾಗ ಇನ್ನೇನು ಪತ್ತದು ಏನು ಒಂದು 5 ನಿಮಿಷ ಪಟ್ಟದು ಬೀಜ ಒಂದು ಇತ್ತೆ ಮತ್ತೊಂದು ರೈಲು ಮೆಲಾನಿ ಬತ್ತ ರೈಲು ಪಟ್ಟಣೆ ಉಂತದು ಆನಾಗ ಒಂಚೂರು ಜತ್ತದ ಡ್ರೈವರ್ ಬರ್ತಾನೆ ನನ್ನ ಕೈ ಮುಗ್ಗೆ ಸರ್ ನನಗೆ ಮನೆಯಲ್ಲಿ ಯಾರು ಇರಲಿಲ್ಲ ಸರ್ ರೈಲು ಬರುವ ಹೊತ್ತಾಯ್ತಲ್ಲ ಮರ ಬಿದ್ದ ನೋಡಿ ನನಗೆ ಹೆದರಿಕೆ ಆಯಿತು ಅದನ್ನು ನೋಡಿ ನನಗೆ ಏನು ಮಾಡೋದು ಗೊತ್ತಾಗದೆ ನಾನು ಮಗನಿಗೆ ಒಂದು ಫೋನ್ ಮಾಡಿದ್ದೆ ಮತ್ತು ಮಗನಲ್ಲಿ ಮಗನೂ ಅಲ್ಲಿ ಗಡಿಬಿಡಿ ಮಾಡುವಾಗ ಮನೆಗೆ ಓಡಿ ಬಂದು ನೋಡುವಾಗ ಒಂದು ಬಟ್ಟೆ ಸಿಕ್ಕಿತು ನನ್ನ ಮಗನ ಒಂದು ಬಟ್ಟೆ ಅದನ್ನು ಕೊಂಡು ಹೋಗಿ ರೈಲು ಪಟ್ಟಿಯಲ್ಲಿ ಹೋಗಿ ನಿಂತೆ ಅಂತ ಹೇಳಿದ್ರು ಅವ್ರು ನಮಸ್ಕಾರ ಮಾಡಿದ್ರು ಅವ್ರು ಹೋದ್ರು ರೈಲು ಅದಕ್ಕೆ ಟ್ರೈನಿಗೆ ಮತ್ತೆ ಎಲ್ಲ ಜನ ರೈಲಿಂದ ಕೆಳಗೆ ಇಳಿದು ಎಲ್ಲ ಬಂದೆಲ್ಲ ನೋಡಿ ಎಲ್ಲರೂ ಮತ್ತು ಅಷ್ಟೊತ್ತಿಗೆ ನನ್ನ ಮಗನಿಗೆ ಫೋನ್ ಮಾಡಿದೆ ಮಗ ರೈಲು ನಿಲ್ಲಿಸಿದೆ ನಾನು ಅಂತ ಅಷ್ಟೊತ್ತಿಗೆ ಅವನಿಗೆ ಒಂದು ಸ್ವಲ್ಪ ಧೈರ್ಯ ಬಂತು ಮತ್ತು ನಾನು ಮಗ ಬರುವಾಗಲೇ ಎಲ್ಲ ಜನ ಎಲ್ಲ ಕರ್ಕೊಂಡು ಬಂದಿದ್ದಾನೆ ಎಲ್ಲ ಬಂದು ಮನೆಯಲ್ಲಿ ಎಲ್ಲ ನೋಡೋ ತುಂಬ ಜನ ಎಲ್ಲ ರೈಲಿದ್ದವರೆಲ್ಲ ತುಂಬ ಜನ ಇಳಿದು ಬಂದು ಎಲ್ಲ ನೋಡ್ತಾ ಇದ್ದರು ನನಗೆಲ್ಲ ತುಂಬ ನಮಸ್ಕಾರ ಮಾಡಿದರು ನಮಸ್ತೆ ಅಮ್ಮ ಥ್ಯಾಂಕ್ಸ್ ಅಮ್ಮ ಎಲ್ಲ ಹೇಳಿದರು ಆದರೆ ನಾನು ಅಲ್ಲೇ ನಿಂತ ಅಷ್ಟು ಮಗ ಬಂದ ಮೇಲೆ ನೋಡುವಾಗ ತುಂಬ ಮರ ದೊಡ್ಡ ಮರ ಅಲ್ಲ ಅದನ್ನು ಕಾಯನ್ನು ಕಡಿಬೇಕಲ್ಲ ಮತ್ತು ಮನೆಯಿಂದೆಲ್ಲ ಕಟ್ಟಿ ಮತ್ತು ಬಾವಿ ಹಗ್ಗ ಎಲ್ಲ ಕೊಂಡು ಹೋಗಿ ಮಕ್ಕಳೆಲ್ಲ ಕೊಂಡು ಹೋದರು ಅದರಲ್ಲಿ ಕಡಿದ್ರು ಅದರಲ್ಲಿ ಆಗದು ಮತ್ತು ರೈಲ್ ಏನು ಗರ್ಗಸ್ ಅಂತ ತಂದು ಅದನ್ನು ಕಟ್ ಮಾಡಿ ಒಂದು 3:30 ಗಂಟೆಗೆ 3 ಗಂಟೆ 10 ನಿಮಿಷ ಆಗುವಾಗ ಅದು ಸರಿ ಆಯಿತು ರೈಲು ಪಾಸ್ ಆಯಿತು ನನಗೆಲ್ಲ ಟ್ಯಾನ್ಸ್ ಹೇಳಿದ್ರು ಪಾಸ್ ಆಯಿತು ಓ ರೈಲಿಂದ ಆ ಇಲಾಖೆಯಿಂದ ಹೌದೊಂದು ಇದು ಸಿಕ್ಕಿದೆ ನನಗೆ ಒಂದು ಕಾರ್ಡ್ ಎಂತ ಕಾರ್ಡ್ ಮತ್ತು ಎಷ್ಟು 1,500 ರೂಪಾಯಿ ಇತ್ತು ಅದರಲ್ಲಿ ಅಷ್ಟು ನನ್ನ ಕೆಲಸ ಮಾಡಿದ್ದು ನಾನೆಲ್ಲ ಭಗವಂತ ನನ್ನ ಕೈಲಿ ಮಾಡಿಸಿದ್ದು ನನಗೆ ಅಷ್ಟು ಧೈರ್ಯ ಬರಲಿಕ್ಕೆ ಇರಲಿಲ್ಲ ನಾನು ಆರ್ಟಿ ಪೇಷಂಟ್ ಒಂದು ಕಡೆಯಲ್ಲಿ ಏನೋ ನನಗೆ ಭಗವಂತ ಒಂದು ಜನ ನನ್ನಲ್ಲಿ ಒಟ್ಟಿಗೆ ಇದ್ದಾರೆ ಅವರೇ ನನ್ನಲ್ಲಿ ಮಾಡಿದ್ದಾರೆ ಅದು ಭಗವಂತ ನಮ್ಮ ಶಿವ ಪರಮಾತ್ಮನ ಅವರೇ ನನಗೆ ಜನ ಕಲಿಸಿದ್ದಾರೆ ಗೊತ್ತಿಲ್ಲ ನಾನು ಅಲ್ಲಿಗೆ ಸೆಂಟ್ರಿಗೆ ಹೋಗಿ ರಾಜಯೋಗ ಮಾಡ್ತೀನಿ ಅಲ್ಲಿ ಕ್ಲಾಸ್ ನಮಗೆ ಶಿವಮಂದಿರ ನೋಡಿದ್ದೀರಲ್ಲ ಶಿವಮಂದಿರಕ್ಕೆ ಹೋಗೋದು 30 ವರ್ಷ ಆಯಿತು ನಾನು ಮತ್ತೆ ಅಲ್ಲಿ ಹೋಗಿ ನನಗೆ ತುಂಬ ಧೈರ್ಯ ಬಂತು ಆ ಧೈರ್ಯದಿಂದ ನಾನು ಆ ಕೆಲಸ ಮಾಡಿದ್ದೇನೆ ಅಂತ ನನಗೆ ಅನಿಸುತ್ತದೆ ಎಲ್ಲರಿಗೂ ಹೌದು ದೇವರೇ ನಾನು ಅಂಥ ಕೆಲಸ ನನಗೆ ಮಾಡಲಿಕ್ಕೆ ಅಷ್ಟು ಧೈರ್ಯ ಇರಲಿಲ್ಲ ಏನೋ ಭಗವಂತನೇ ಬಂದು ನನ್ನಲ್ಲಿ ಮಾಡಿಸಿದರು ನಾನು ಮಾಡಿದ ಕೆಲಸ ಅಲ್ಲ ಭಗವಂತನಿಗೆ ಥ್ಯಾಂಕ್ಸ್. Now I would like to request Rotarian PDG Ranganath Bhatt sir to speak few words. ನನ್ನ ರೋಟರಿ ಕುಟುಂಬದ ಸದಸ್ಯರೇ ಮತ್ತೆ ಎಲ್ಲ ಆಹ್ವಾನಿತರೆ, ಇಂಗ್ಲಿಷಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಎಂದು ಹೇಳ್ತಾರೆ. ಪ್ರೆಸೆನ್ಸ್ ಆಫ್ ಮೈಂಡ್ ಅಂದರೆ ನೀವು ಇಲ್ಲಿ ಇದ್ರೂ ಕೂಡ ವಾಟ್ ಎವರ್ ಹ್ಯಾಪನ್ಸ್ ಇನ್ ದ ಸರೌಂಡಿಂಗ್ಸ್ ಯು ವಿಲ್ ಜಸ್ಟ್ ಹೀಡ್. ನಾವು ಕೆಲವು ಸರಿ ಏನಾಗ್ತದೆ ಅಂದರೆ ನಾವು ಕೂತಿರ್ತೇವೆ, ಮಗು ಆಡ್ತಾ ಇರ್ತದೆ, ಮಗು ಸಡನ್ ಬೀಳುವಾಗ ನೀವು ಹೋಗಿ ಹಿಡಿಯುವಂಥದ್ದು, ದ್ಯಾಟ್ ಈಸ್ ಪ್ರೆಸೆನ್ಸ್ ಆಫ್ ಮೈಂಡ್, ಟೇಕಿಂಗ್ ದ ಆ್ಯಕ್ಷನ್. ಇವತ್ತು ನಮ್ಮ ಚಂದ್ರಾವತಿಯವರು ತುಂಬ ಒಂದು ಅವರಿಗೊಂದು ಪ್ರಜ್ಞೆ, ಆ ಪ್ರೆಸೆನ್ಸ್ ಆಫ್ ಮೈಂಡ್ ಇದ್ದ ಕಾರಣ ಅವರೊಂದು ಒಳ್ಳೆಯ ಒಂದು ಎಷ್ಟೋ ಒಂದು ಅನಾಹುತವನ್ನು ಅವಾಯ್ಡ್ ಮಾಡಿದ್ದಾರೆ. ನಿಮಗೆ ದೇವರು ಒಳ್ಳೆ ಮಾಡಲಿ ಎಂದು ಹಾರೈಸ್ತಾ ಇದ್ದೇನೆ.
ನನಗೆ ನೀವು ಮಂಜೇಶ್ವರದವರು ಅಂತ ಹೇಳಿದ್ರೆ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಕೂಡ ಮಂಜೇಶ್ವರದವನೇ, ನಮ್ಮ ವಿಕ್ರಮ್ ಕೂಡ ಮಂಜೇಶ್ವರದವರು. ತುಂಬ ಖುಷಿ ಆಗ್ತದೆ ಈ ಕ್ಲಬ್ಬಿಗೆ ಬರಲಿಕ್ಕೆ. ಮೈಸೂರಲ್ಲಿ ನಮ್ಮ ಪ್ರೆಸಿಡೆಂಟ್ ಇಲೆಕ್ಟ್ ಮತ್ತು ಸೆಕ್ರೆಟರಿ ಇಲೆಕ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು. ಆವಾಗ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇಬ್ಬರು ಕೂಡ ಯಾವ ಒಂದು ಭಾಷಣ ಟ್ರೈನಿಂಗನ್ನು ಮಿಸ್ ಮಾಡದೆ ಫುಲ್ ಅವರು ಇದ್ರು. ಹೌದು, ತುಂಬ ಹಾಗೆ ಅವರು ಒಳ್ಳೆ ರೀತಿಯಲ್ಲಿ. ನಾನು ಒಂದು 4-5 ವರ್ಷ ಮೊದಲು ಇವರನ್ನು ನೋಡಿದ್ದೆ, ಆದರೆ ಅವರ ಒಂದು ಭಾಷಣ ಕೇಳಿದ ಮೇಲೆ ಅವರ ಮೇಲೆ ಗೌರವವೇ ನನಗೆ ಜಾಸ್ತಿ ಆಯಿತು ತುಂಬ. ಇವತ್ತು ನಮ್ಮ KR ಶೆಟ್ರು, ಹಿ ಹ್ಯಾಸ್ ಗಾಟ್ ಐ ಫಾರ್ ಡೀಟೇಲ್. ಇದೊಂದು ಕಾರ್ಯಕ್ರಮ ಯಾರಾದರೂ ನನ್ನ ಮನೆಯಲ್ಲಿ ಕಾರ್ಯಕ್ರಮ ನಾನು ಮಾಡೋದಾದ್ರೆ ಇಷ್ಟೊಂದು ದೊಡ್ಡ ಸ್ಟೇಜ್ ಹಾಕೋದಿಲ್ಲ, ಇಷ್ಟೊಂದು ಹೊಳೆಯುವ ಅಲ್ಲಿ ಅದೆಲ್ಲ ಇರುವುದಿಲ್ಲ. ಆದರೆ ದಿಸ್ ಇಸ್ ಜಸ್ಟ್ ಶೋ ದ ಶೇಪ್ ಆಫ್ ದ ಥಿಂಗ್ಸ್ ಟು ಕಮ್. ವೆನ್ ಹಿ ಈಸ್ ಗೋಯಿಂಗ್ ಟು ಹ್ಯಾವ್ ದ ಕಾನ್ಫರೆನ್ಸ್ ಇನ್ ದ ಇಯರ್ which is to follow after Keshav, I am sure that we are going to have a fantastic conference. ಸೌಮ್ಯ ಮ್ಯಾಮ್ ಕೂಡ ಅವರಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. KR ಶೆಟ್ಟಿ ಎಲ್ಲಿದ್ದಾರೆ? ನೋಡಿ, ಅವರು ಹಿ ಈಸ್ ಆಲ್ವೇಸ್ ವರ್ಕಿಂಗ್. ಐ ಆಮ್ ಶ್ಯೂರ್ ದಟ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಗ್ರೇಟ್ ಕಾನ್ಫರೆನ್ಸ್. ತುಂಬ ಜನ ಮಾತಾಡ್ತಿದ್ರು ಈ ಸಣ್ಣ ಕ್ಲಬ್ಬಲ್ಲಿ ಗವರ್ನರ್ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ the way Vikram leads a team and he creates a team, I am sure that ನಭೂತೋ ನ ಭವಿಷ್ಯದಿ ಅಂಥದ್ದೊಂದು ಗವರ್ನರ್ ನಮಗೆ ಸಿಗ್ತಾರೆ ಎಂದು ನನಗೆ ಒಂದು ಚೂರು ಸಂಶಯವೇ ಇಲ್ಲ. ಐ ಆಮ್ ಶ್ಯೂರ್ ದಟ್ Vikram in his year will be a fantastic governor and he will break all records that have been set in our district. So thank you again. Thank you very much. First of all, I would like to thank President of this club. She said that why I have not gone to the politics. Let me clarify that. I hate politics. But in spite of it, there is a politics in Rotary too. There we can't avoid, we have to be there because I am there in the Rotary for the last 32 years. ಇವತ್ತೊಂದು ಬಹಳ ಸಂತೋಷದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಅದು ಮೋಸ್ಟ್ ಅಪ್ರಾಪ್ರಿಯೇಟ್ ಅಂದ್ರೆ ಒಂದು ನಮ್ಮ ಚಂದ್ರಾವತಿ ಮೇಡಮ್ ಅವರನ್ನೊಂದು ಇವತ್ತು ಗೌರವಿಸಿತ್ತು. ಅವರೊಂದು 100 ಜೀವಗಳನ್ನು ಉಳಿಸಿದಂತ ಒಂದು ವ್ಯಕ್ತಿ. ಇದೊಂದು ಬಹಳ ಸಮಂಜಸ ಮೇಡಮ್. ರಿಯಲಿ ಗಾಡ್ ಬ್ಲೆಸ್ ಯು ಆಲ್ಸೋ, ನಾಟ್ ಓನ್ಲಿ ಹರ್. ಶಿ ಹ್ಯಾಸ್ ಸೇವ್ಡ್ ಅಬೌಟ್ ಮೋರ್ ದೆನ್ 200-300 ಪೀಪಲ್ ಲೈಫ್. ನಮಗೆ ದತ್ತ ಹೇಳಿದ್ರು 25th ಫೆಬ್ರವರಿ 2025 ಫೆಬ್ರವರಿ ಎಲ್ಲಿ ನಮ್ಮ ಅವರ ಗವರ್ನರ್ಶಿಪ್ ಅಲ್ಲಿ ರೋಟರಿ ಕಾನ್ಫರೆನ್ಸ್ ಆಗ್ಲಿಕ್ಕಿದೆ. ಅದಕ್ಕೆ ಲೀಡ್ ಕ್ಲಬ್ ನಿಮ್ದು. ನಮ್ಗೆ ತುಂಬಾ ಜವಾಬ್ದಾರಿ ಇದೆ. ಮಂಗಳೂರಲ್ಲಿ ಬಹಳ ದಿವಸ ನಂತರ ನಾವು ಮಾಡುವಂತಹ ಕಾನ್ಫರೆನ್ಸ್. ಬಂಟ್ವಾಳದ ಗವರ್ನರ್ ಮಾಡಿದ್ದಾರೆ, ನೀವೆಲ್ಲ ನೋಡಿದ್ರಿ ಹೇಗಾಗಿದೆ ಅಂತ ಅಡ್ಯಾರ್ ಗಾರ್ಡನ್ ಅಲ್ಲಿ. ಪ್ರಾಯಶಃ ಎಲ್ಲ ರೊಟೇರಿಯನ್ಸು ಇಲ್ಲಿ ಅವರು ಬಂದಿದ್ದೀರಿ, ನೋಡಿದ್ದೀರಿ. ಅದಕ್ಕಿಂತ ಮಿಗಿಲಾಗಿ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಹೋಪ್ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅಂತ ನಾನು ತಿಳ್ಕೊಳ್ತೇನೆ. ತುಂಬಾ ಜವಾಬ್ದಾರಿ ಇದೆ, ನಾವೆಲ್ಲ ಇದ್ದೇವೆ. ಆದ್ರೆ ಅದರ ಲೀಡ್ ರೋಲ್ ಮಾತ್ರ ನಿಮ್ಮ ಕ್ಲಬ್ ತಗೊಳ್ಬೇಕಾಗಿದೆ. ನಂದು ಒಂದೇ ಒಂದು ರಿಕ್ವೆಸ್ಟ್ ಅಂದ್ರೆ, ನಾವು ಅಪ್ರಾಪ್ರಿಯೇಟ್ಲಿ ಅಬೌಟ್ ಒಂದು 1 year ಮೊದಲೇ ಸ್ಟಾರ್ಟ್ ಮಾಡಬೇಕಾಗ್ತದೆ ಈ ಕೆಲಸವನ್ನು. ಜನವರಿ 2025 ಫೆಬ್ರವರಿ ಲಾಸ್ಟ್ ವೀಕ್ ಅಲ್ಲ, ಸೆಕೆಂಡ್ ವೀಕಲ್ಲಿ ನಮ್ಮ ಕಾನ್ಫರೆನ್ಸ್ ಇದೆ. ನಾವು ನೆಕ್ಸ್ಟ್ ಫೆಬ್ರವರಿಲೇ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟಿನ ಕಾನ್ಫರೆನ್ಸ್ ಮೈಸೂರಲ್ಲಿ. ಇದಕ್ಕೆ ಫಸ್ಟ್ ನಾವು ನಮ್ಮ ರಿಜಿಸ್ಟ್ರೇಷನ್ ಅನ್ನು ಸ್ಟಾರ್ಟ್ ಮಾಡಬೇಕು. ಇದರದ್ದು ಮುಖಂಡತ್ವವನ್ನು, ಇದರ ಚೇರ್ಮನ್ಶಿಪ್ ಅನ್ನು ನಮ್ಮ KR ಶೆಟ್ರು ತಗೊಂಡಿದ್ದಾರೆ. ಅವರ ಜೊತೆ ಅವರ ಅರ್ಧಾಂಗಿನಿ ಸೌಮ್ಯ ಮೇಡಮ್ ಇದ್ದಾರೆ.
ನಾವೆಲ್ಲ ಇದ್ದೇವೆ. ಆದ್ರೆ ಲೀಡರ್ ಅವರು, ಕಾನ್ಫರೆನ್ಸ್ ಅವರದು, ನಿಮ್ಮ ಕ್ಲಬ್ಬಿನ ಲೀಡ್ ಕ್ಲಬ್. ನನ್ನ ಒಂದೇ ಒಂದು ರಿಕ್ವೆಸ್ಟ್, ಎಲ್ಲರೂ ಈ ಕ್ಲಬ್ಬಿನ ಎಲ್ಲರೂ ಮೆಂಬರ್ಸು ಅಲ್ಲದೆ ಅವರ ಫ್ಯಾಮಿಲಿ ಮೆಂಬರ್ಸು ಇದರಲ್ಲಿ ಇನ್ವಾಲ್ವ್ ಆಗಬೇಕಾಗ್ತದೆ. ನಮಗೆ ವೆನ್ಯೂ ಫಿಕ್ಸ್ ಆಗಲಿಲ್ಲ, ಒಂದು 2-3 ಜಾಗವನ್ನು ನೋಡ್ತಾ ಇದ್ದೇವೆ. ನಮಗೆಲ್ಲ ಫಾದರ್ ಮುಲ್ಲರ್ಸ್ ಹಾಲ್ ಬೇಕು ಅಂತ ಇದೆ. ಆದರೆ ದತ್ತ ಅವರು ಬಂಟರ ಸಂಘ ಬಂಟ್ವಾಳ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಮಾಡಿದ್ರೆ ಒಂದು ಪ್ರಾಬ್ಲಮ್ ಅಂದ್ರೆ ನಮ್ಗೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ ಮಾಡ್ಬೇಕಾಗ್ತದೆ. ಮಂಗಳೂರಲ್ಲೆಲ್ಲ ಉಳಿಬೇಕು, ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ ಮಾಡ್ಬೇಕಾಗ್ತದೆ. ಒಂದು 4-5 ಬಸ್ ಆದ್ರೂ ಕಂಟಿನ್ಯೂಸ್ ಓಡಿಸ್ಬೇಕಾಗ್ತದೆ. With the grace of God, if we are able to get the hall of Father Mullers, that problem is solved. Moreover, ನಾವು ಈ ಮೇಕ್ ಶಿಫ್ಟ್ ಅರೇಂಜ್ಮೆಂಟ್ಗೆ ಹೋದ್ರೆ ತುಂಬಾ ಪ್ರಾಬ್ಲಮ್ ಇರ್ತದೆ. ಅದಕ್ಕೋಸ್ಕರ ನಾವು ಹಾಲ್ ಅನ್ನೇ ಪ್ರಿಫರ್ ಮಾಡ್ತೇವೆ. ನಮಗೆ ಅರೇಂಜ್ಮೆಂಟ್ಸ್ ಮಾಡಲಿಕ್ಕೆ ಕಡಿಮೆ ಇರ್ತದೆ. ಫಿಸಿಕಲ್ ಅರೇಂಜ್ಮೆಂಟ್ ನಮ್ದು ತುಂಬಾ ಅವಾಯ್ಡ್ ಆಗ್ತದೆ. We are trying to get the Father Mullers hall. There is a little restriction. We will be talking to the management. Hope we will succeed. Otherwise, we have no other go other than going to the Adyar, not Adyar, the Bantar Bhavana, Bantwal. In such case, those who are in the institution will have to come forward to help us by providing a bus, minimum 6 to 7 buses, from Friday evening to Sunday afternoon, going from Mangalore to Bantwal and back. We may need the help of the Education Institute. They have got a lot of buses. They can spare their day, particularly on Saturday and Sunday. It will be a holiday, and we have to seek their help and do that. Our Governor Datta was very particular that I should only speak about this. That's why I have come here. I hope you will all cooperate with us. We will all be there with you. Under the leadership of Ravindra Shetty, let us make this conference a great success. Thank you. ಶಾಲ್ ಮತ್ತೆ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. Thank you, sir. Now I request Rotarian J.P. Rai, sir, for the announcement. ಕಡೆಗೆ ಜೂನು 23 ಸೆಬೆಸ್ಟಿಯನ್ ಹಾಲಲ್ಲಿ ಅವಾರ್ಡ್ ಸೆರೆಮನಿ ನಡೆಯಲಿದೆ. ನಮ್ಮ PDG ರಂಗನಾಥ್ ಭಟ್ ಅವರ ಕ್ಲಬ್ ಮತ್ತು ಡೌನ್ ಟೌನ್ ಕ್ಲಬ್ ಎರಡು ಸೇರಿ ಅದನ್ನು ಮಾಡ್ತಿದ್ದಾರೆ. ಸೆಕೆಂಡ್, ನಮ್ಮ ರೋಟಿ ಕ್ಲಬ್ ದೇರ್ಲೆಗಟ್ಟೆ ಈ ವರ್ಷ 100% ಎಲ್ಲರೂ TRF ಡಿಪಾಸಿಟ್ ಮಾಡಿದ್ದಾರೆ. ಹಾಗೆ ಒಂದು ಸಣ್ಣ ಅಮೌಂಟ್ ಪೋಲಿಯೋಗೂ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮ್ಮ ಮೀಟಿಂಗ್ 22 ಮೇ ಹೋಟೆಲ್ ರತ್ನಾಮಲ್ಲಿ. ಕೊನೆಗೆ ನಮ್ಮ ದೇಳಕಟ್ಟೆ ರೋಟಿ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ ರಿಕ್ವೆಸ್ಟ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಕಾನ್ಫರೆನ್ಸ್ ನಮ್ಮ ನೆಕ್ಸ್ಟ್ ಇವ್ರದ್ದು ಕೇಶನ್ ಅವ್ರದ್ದು ಕಾನ್ಫರೆನ್ಸ್ ನಡೆಯುತ್ತಿದೆ. ಅದಕ್ಕೆ ಎಲ್ಲರೂ ಇವಾಗಲೇ ಅದನ್ನ ಇದು ಮಾಡಬೇಕು ಅಂತೇಳಿ ನಿಮ್ಮೆಲ್ಲ ಹತ್ರ ಒಂದು ವಿನಂತಿಯಲ್ಲಿ ಮಾಡ್ತಿದ್ದೇನೆ. Satish Kumpala sir to speak few words. ನಾವೆಲ್ಲ ನಿಮಗೆ ಓಟ್ ಕೊಟ್ಟಿದ್ದೇವೆ ಅಂತ. ಈ ಸೋಲು ಮತ್ತು ಗೆಲುವಿನ ಮಧ್ಯದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಗುವಂಥದ್ದು ಕೂಡ ಅತ್ಯಂತ ದೊಡ್ಡ ವಿಷಯ ಅಂತ ತಿಳ್ಕೊಂಡು, ನನಗೆ ಪ್ರಾರಂಭದಿಂದಲೂ ನನ್ನ ಆಲೋಚನೆಯಲ್ಲಿದ್ದದ್ದು ಯಾವುದೇ ಸವಾಲು ಬಂದರೂ ಅದನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿಯಲ್ಲಿ ನಾನು ಆ ಒಂದು ಸ್ಪರ್ಧೆ ಮಾಡುವಂಥ ಅವಕಾಶ ಕೊಟ್ಟದನ್ನು ಸ್ವೀಕಾರ ಮಾಡಿದ್ದೇನೆ. ಇದರಲ್ಲಿ ಎಷ್ಟು ಸರಿಯಾಗಿದೆ, ತಪ್ಪಾಗಿದೆ, ವ್ಯತ್ಯಾಸ ಆಗಿದೆ ಗೊತ್ತಿಲ್ಲ. ಒಟ್ಟು ಒಂದು ರಾಷ್ಟ್ರೀಯ ವಿಚಾರದ ಅಡಿಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ನೀವೆಲ್ಲ ಸಹಕಾರ ಮಾಡಿದ್ದೀರಿ. ನಿಮ್ಗೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕ ಧನ್ಯವಾದನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ರೋಟರಿ ಕ್ಲಬ್ಬಿನ ನಿರಂತರವಾದ ನಮ್ಮ ರವೀಂದ್ರ ಶೆಟ್ಟಿ ಅವರು ನಿಜವಾಗಿ ನನಗೆ ಚುನಾವಣೆಯಲ್ಲಿ ನೀವು ಹೇಳಿದಾಗೆ ಸಂಚಾಲಕರಾಗಿ ನನಗೆ ತುಂಬ ಸಂತೋಷ ಕೊಟ್ಟಂಥ ಸಂಗತಿ ಅಂದರೆ, ರವಿಯನ್ನ ರಾತ್ರಿ ಹಗಲು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅವರ ನೇತೃತ್ವದಲ್ಲಿ ಈ ಒಂದು ಚುನಾವಣೆ ಆಗಿದೆ. ನಾನು ವೈಯಕ್ತಿಕವಾಗಿ ಅವರಿಗೆ ಅತ್ಯಂತ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಈ ಭಾಗದಲ್ಲಿ ರೋಟರಿಯ ಮುಖಾಂತರ ಬೇರೆ ಬೇರೆ ಚಟುವಟಿಕೆ ಮಾಡೋದರ ಮುಖಾಂತರ ನಾವು ಯಾವತ್ತಿದ್ರೂ ನಮ್ಮ ಯೋಚನೆ ಇರುವಂಥದ್ದು, ಅದು ರಾಜಕೀಯ ಇರ್ಬೋದು, ಧಾರ್ಮಿಕ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಏನಿದ್ರು
ನಾವು ಚಟುವಟಿಕೆ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದು. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ನಿರಂತರವಾಗಿ ಸಮಾಜದ ಮಧ್ಯೆ ಬೇರೆ ಬೇರೆ ಸ್ತರದ ಯಾರಿಗೆ ಒಪ್ಪಿಗೆ ಆಗ್ತದಾ ಆಗುದಿಲ್ವಾ ಅದು ಬೇರೆ ಸಂಗತಿ. ಆದರೆ ನಮ್ಮ ಕರ್ತವ್ಯನ್ನಂತೂ ನಾವು ಖಂಡಿತ ಮಾಡ್ತಾ ಮುಂದೆ ಹೋದಾಗ ಒಂದಲ್ಲ ಒಂದು ದಿನ ಚಂದ್ರಾವತಿ ಅಕ್ಕನಾಗಿ ಸಮಾಜಕ್ಕೆ ತೋರ್ಪಡಿಸುವಂತ ಕಾಲಘಟ್ಟಕ್ಕೆ ಬಂದು ನಿಲ್ತೇವೆ. ನೋಡಿ ಎಂತ ಅನಾಹುತವನ್ನ ಚಂದ್ರಾವತಿ ಅಕ್ಕ ತಪ್ಪಿಸಿದ್ರು. ಈಗ ಅವರು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರ ಏಜಲ್ಲಿ ನಮ್ಗೆಲ್ರಿಗೂ ರೋಲ್ ಮಾಡೆಲ್ ಆಗಿದ್ದಾರೆ. ಕೆಲವು ಸಲ ಅಂತ ಘಟನೆ ಆಗುವಾಗ ಸುಮ್ಮನೆ ಕೂತೋಡವರು ಸಹ ತುಂಬಾ ಜನ ಇರ್ತಾರೆ. ಆದ್ರೆ ಅದನ್ನು ತಪ್ಪಿಸುವಂತ ಹೆದೆಗಾರಿಕೆ ಅವರಿಗೆ ಬಂದದ್ದಕ್ಕೆ ಮತ್ತೆ ಚಂದ್ರಾವತಿ ಅಕ್ಕನಿಗೆ ನಾನು ಕೂಡ ಅತ್ಯಂತ ಪ್ರೀತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನೀವೆಲ್ಲ ನಮ್ಗೆ ಒಂದು ರೀತಿಯ ಮಾದರಿಯಾದಂತ ಸಾಮಾಜಿಕ ಕೆಲಸ ಮಾಡುವವರು. ಈ ಸಂದರ್ಭದಲ್ಲಿ ನಮ್ಗೆ ಅವಕಾಶ ಕೊಟ್ಟಂತ ನಿಮ್ಗೆ ಎಲ್ರಿಗೂ ಅತ್ಯಂತ ಹೃತ್ಪೂರ್ವಕ ಧನ್ಯವಾದನ ಸಲ್ಲಿಸ್ತಾ, ರವ್ಯಣ್ಣ ನೀವು ಯಾವ್ದೋ ಒಂದು ಉದ್ದೇಶ ಇಟ್ಟುಕೊಂಡು ನನ್ನನ್ನು ಇವತ್ತು ಕರೆದಿದ್ದೀರಿ. ಮುಂದೆ ಈ ಒಂದು ಸಂಘಟನೆ ಮುಖಾಂತರ ಕೂಡ ಸಾಮಾಜಿಕ ಕೆಲಸ ಮಾಡಲಿಕ್ಕೆ ಅನುಕೂಲ ಸಿಕ್ಕಂತ ಸಂದರ್ಭದಲ್ಲಿ ಖಂಡಿತ ನಿಮ್ಮ ಜೊತೆ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿದ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್ ಜೈ ಕನ್ನಡ. Call upon Rotarian Prafulla Rai ma'am to come onto the dais and announce the name who celebrated their birthdays and anniversaries. Rotarian Girish Alva celebrated their birthday on May 1st. John Ranjit, son of Rotarian Purushottam, celebrated their birthday on May 4th. Rotarian P.D. Shetty and Rotarian Sujata, their wedding anniversary, May 6th. Annette Ansvik, daughter of Rotarian Mahesh Babu, celebrated their birthday on May 6th. Celebrated their wedding anniversary on May 12th. Rotarian Nutan and Amulya celebrated their wedding anniversary May 13th. Vakar Rai celebrated their wedding anniversary on May 13th. Jayant, husband of Rotarian Sita Lakshmi Madam, celebrated their birthday on May 14th. N. Bandari, son of Rotarian Nutan, celebrating their birthday on May 18th. Son of Rotarian Sri Prasad Alva, celebrating their birthday on May 19th. John Pranav Rai, son of Prafulla Rai, their birthday on May 23. Thank you. ನಮಸ್ಕಾರ. ಮೊತ್ತ ಮೊದಲಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ PDG ಕೃಷ್ಣಣ್ಣ ಹಾಗೂ ರಂಗಣ್ಣ ಬಂದಿದ್ದಾರೆ. ಅವರಿಗೆ ಮೊತ್ತ ಮೊದಲಾಗಿ ಧನ್ಯವಾದ ಕೋರ್ತಾ ಇದ್ದೇನೆ. 2024-25ರಲ್ಲಿ ನಮ್ಮ ಜಿಲ್ಲೆ 3181ರ ಅಡ್ವೈಸರ್ ಆಗಿ ಬಹಳ ಸಂತೋಷದಿಂದ ಕೃಷ್ಣನ್ ಒಪ್ಪಿದ್ದಾರೆ. ಕೃಷ್ಣನಿಗೆ ದೇರ್ಲಕಟ್ಟೆ ರೋಟರಿ ಕ್ಲಬ್ನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ರಂಗಣ್ಣ ಅವರು ಈ ನಮ್ಮ ಜಿಲ್ಲೆಯ ಟ್ರೈನರ್ ಆಗಿ ಅವರು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಕ್ಲಬ್ಬಿನ ಪರವಾಗಿ ಅಭಿನಂದನೆಯನ್ನು ಕೋರ್ತಾ ಇದ್ದೇನೆ. ಒಂದು ರೋಟರಿ ಜಿಲ್ಲೆ ಬಹಳ ಮಹತ್ವಾಕಾಂಕ್ಷೆ ಇರುವುದು ನಮ್ಮ ಈ ಕಾನ್ಫರೆನ್ಸ್ನಲ್ಲಿ. ಕಾನ್ಫರೆನ್ಸ್ ಅತ್ಯಂತ ಒಂದು ವಿಶೇಷವಾದ ಕಾರ್ಯಕ್ರಮ. ಒಂದು ಗವರ್ನರ್ನ ಒಂದು ಆಸೆ, ಅದಕ್ಕೆ ಆಸೆ ಆಕಾಂಕ್ಷೆಗಳು ಎಲ್ಲ ಕಾನ್ಫರೆನ್ಸ್ನ ಮೇಲೆ ಇರ್ತದೆ. ಇದರ ಜವಾಬ್ದಾರಿಯನ್ನು ನಮ್ಮ ಕ್ಲಬ್ಬಿನ ಚಾರ್ಟರ್ ಮೆಂಬರ್, ನನ್ನನ್ನು ರೋಟರಿಗೆ ಸೇರಿಸಿದವರು, ನನ್ನನ್ನು ಅಸಿಸ್ಟೆಂಟ್ ಗವರ್ನರ್ ಆಗಿ ಮಾಡಿದಂಥ ಎಲ್ಲ ಒಂದು ಹೆಸರು ಬೇಕಾದ್ದು ಅದು ನಮ್ಮ ಆತ್ಮೀಯರಾದ ರೊಟೇರಿಯನ್ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು. ಅವರನ್ನು ಬಹಳ ಸಂತೋಷವಾಗಿ ಅವರು ಒಪ್ಪಿದ್ದಾರೆ. ಅವರೊಟ್ಟಿಗೆ ನಿರಂತರವಾಗಿ ಮುಂದಕ್ಕೆ ದುಡಿಯುವವರು ನಮ್ಮ ಆತ್ಮೀಯರು PD ಶೆಟ್ರು ಮತ್ತೆ ರವಿಶಂಕರ್ ರಾವ್. ಈ ಮೂವರಿಂದಾಗಿ ಈ ಕಾನ್ಫರೆನ್ಸ್ ಅತ್ಯಂತ ಯಶಸ್ವಿ ಆಗ್ಬೋದು ಎಂಬುದಾಗಿ ನನಗೆ ಯಾವುದೇ ಇದರಲ್ಲಿ ಸಂಶಯವಿಲ್ಲ. ಈಗ ರವೀಂದ್ರ ಶೆಟ್ರು ದಯವಿಟ್ಟು ವೇದಿಕೆಗೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಬರಬೇಕು ದಯವಿಟ್ಟು. ಮತ್ತೆ ಕಾರ್ಯದರ್ಶಿಯವರು ನಮ್ಮ ಪ್ರಫುಲ್ಲ ರೈ 2024-25. Request Rotarian K.R. Shetty sir to deliver the vote of thanks. ರೋಟರಿ ಕ್ಲಬ್ ದೇರಳಕಟ್ಟೆಯ ಈ ಒಂದು ಕುಟುಂಬ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆಯ ಅಧ್ಯಕ್ಷೆ, ನಮ್ಮೆಲ್ಲರ ಆತ್ಮೀಯರು, ಮಾರ್ಗದರ್ಶಕರು, ಗೌರವಾನ್ವಿತ ರೋಟೇರಿಯನ್ ಸೀತಾಲಕ್ಷ್ಮಿ ಟೀಚರ್ ಅವರು. ಅವರಿಗೆ ನಾನು ನಮ್ಮ ಕ್ಲಬ್ಬಿನ ವತಿಯಿಂದ ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಇಬ್ಬರು ಅವರು ಹೇಳಿದ್ರು ಡಬಲ್ ಇಂಜಿನ್
ಸರ್ಕಾರ ಅಂತೇಳಿ ನಮ್ಮ ರೊಟೇರಿಯನ್ PDG ಕೃಷ್ಣ ಶೆಟ್ಟಿ ಅವರು ಮತ್ತು ರೊಟೇರಿಯನ್ PDG ರಂಗನಾಥ್ ಭಟ್ ಅವರು ಇಬ್ಬರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಇಬ್ಬರಿಗೂ ಕೂಡ ನಾನು ನಮ್ಮ ಕ್ಲಬ್ಬಿನ ಪರವಾಗಿ ಮತ್ತು ಇಲ್ಲಿ ಸೇತಕ ಎಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಬಹಳ ಮುಖ್ಯವಾಗಿ ಇವತ್ತು ಈ ಒಂದು ವೇದಿಕೆಯಲ್ಲಿ ನನ್ನ ಆತ್ಮೀಯ ಮಿತ್ರರ ಸಹೋದರ ಸಮಾನದ ಸತೀಶ್ ಕುಂಪಾಲ್ ಅವರು ನಮ್ಮ ಈ ಭಾಗದ ಒಂದು ಸರಳ ಸಜ್ಜನಕ ರಾಜಕಾರಣಿ ಕೂಡ, ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಎಲ್ಲ ರೀತಿಯಲ್ಲಿ ಕೂಡ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡೋರು. ಮೊನ್ನೆ ಏನು ನಡೆದ ವಿಧಾನಸಭಾ ಚುನಾವಣೆ ಏನಿದೆ ನಮ್ಮ ನಿರೀಕ್ಷೆ ಇತ್ತು, ಆ ನಿರೀಕ್ಷೆಯ ರೀತಿಯಲ್ಲಿ ನಮ್ಮ ಮತದಾರ ಬಂಧುಗಳು ಸ್ವಲ್ಪ ಇದು ಮಾಡಿ ನಮಗೆ ಸ್ವಲ್ಪ ಇನ್ನು ಆದರೂ ಕೂಡ ಬಹಳ ಒಳ್ಳೆಯ ಮತಗಳನ್ನು ಪಡೆದಿದ್ದಾರೆ. ಈ ಭಾಗ ನಮಗೆಲ್ಲರೂ ಗೊತ್ತಿದೆ ಯಾವ ರೀತಿ ಇದೆ ಅಂತೇಳಿ, ಆದರೂ ಕೂಡ ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಬಹಳ ಅವಕಾಶವಿದೆ. ಒಟ್ಟಿನಲ್ಲಿ ಸತೀಶ್ ಕುಂಪಲ್ ರವರು ಈ ಭಾಗದಲ್ಲಿ ಎಲ್ಲರ ಜನಮನ ಸೆಳೆದಂತ ಒಬ್ಬ ರಾಜಕಾರಣಿಯಾಗಿ ಬೆಳೆಯುತ್ತಿರುವಂತಹ ನಾಯಕ. ಅವರಿಗೂ ಕೂಡ ಈ ಸಂದರ್ಭ ನಮ್ಮ ಕಾರ್ಯಕ್ರಮ ಬಂದು ಸೇರಿಕೊಂಡಿದೆ, ಅವರಿಗೂ ಕೂಡ ಆರ್ಥಿಕವಾಗಿ ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ರೋಟರಿ ಕ್ಲಬ್ ದೇರ್ಲಕಟ್ಟೆಯ ಬೆನ್ನೆಲುಬು ಅಂತ ಹೇಳ್ತೀನಿ ನಾನು ಇವಾಗ. ಯಾಕೆ ಅಂತ ಹೇಳಿದ್ರೆ ಅವರು ಹೇಳಿದ್ರು ರೋಟರಿಗೆ ಸೇರ್ಲಿಕ್ಕೆ ಕಾರಣ ರವೀಂದ್ರ ಶೆಟ್ಟಿ ಅಂತೀರಿ. ಆದ್ರೆ ಒಬ್ಬ ನನಗೆ ಬಹಳ ಖುಷಿ ತರುವ ವಿಚಾರ ಏನು ಅಂತ ಹೇಳಿದ್ರೆ, ಅವರೊಬ್ರು ವೀರ ಯೋಧರು. ನಮ್ಮ ಯಾವತ್ತೂ ಕೂಡ ನಾನು ಹೇಳಲಿಕ್ಕೆ ಉಂಟು, ನಮ್ಮ ದೇಶದ ಎರಡು ಕಣ್ಣುಗಳು ಯಾವುದು ಅಂತ ಹೇಳಿದ್ರೆ ಆ ದೇಶವನ್ನ ಆ ಗಡಿಯನ್ನು ಕಾಯ್ತಕ್ಕ ನಮ್ಮ ಇಡೀ ನಮ್ಮ ಜನ ಇವತ್ತು ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸಬೇಕಾದ್ರೆ ನಮ್ಮ ವೀರ ಯೋಧರ ಬಹಳ ಕೊಡುಗೆ ಮಹತ್ವ ಇದೆ. ಅದರ ಜೊತೆಗೆ ಇನ್ನೊಂದು ಕಣ್ಣು ಏನು ಅಂತ ರೈತ. ಆದ್ರಿಂದ ಇವತ್ತು ವೀರ ಯೋಧರಾಗಿ ವಿಕ್ರಮ್ ದತ್ತ ನಮ್ಮ ರೋಟರಿ ಕ್ಲಬ್ಬಿನ ಬರುವ ವರ್ಷಕ್ಕೆ ನಮಗೆ ಅವರು ಜಿಲ್ಲಾ ಗವರ್ನರ್ ಆಗಿ ಕೆಲಸವನ್ನು ನಿರ್ವಹಿಸಲಿಕ್ಕಿದ್ದಾರೆ. ನಾವೆಲ್ಲರೂ ಕೂಡ ಜೊತೆಗೂಡಿ ಅವರ ಜೊತೆ ಕೆಲಸವನ್ನು ಮಾಡಲಿಕ್ಕಿದ್ವಿ. ಅವರಿಗೂ ಕೂಡ ಆರ್ಥಿಕ ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ರೋಟರಿ ಕ್ಲಬ್ ದೇರ್ಲಕಟ್ಟೆಯ ಕಾರ್ಯದರ್ಶಿ, ಅತ್ಯಂತ ಚುರುಕಿನ ಕಾರ್ಯದರ್ಶಿ, ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಉತ್ತಮ ಕೆಲಸವನ್ನು ಮಾಡತಕ್ಕಂಥ ನಮ್ಮ ರೋಟರಿಯನ್ ವಾಣಿ ಲೋಕಯ್ಯ ನಮ್ಮ ಜೊತೆ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿ ಬರತಕ್ಕಂಥ ಮುಂದಿನ ಅಧ್ಯಕ್ಷರಾದಂಥ ನಮ್ಮ ಲತಾ ವಿಕ್ರಮ್ ಕೂಡ ನಮ್ಮ ಜೊತೆ ಇದ್ದಾರೆ, ಅವರಿಗೂ ಕೂಡ ಆರ್ಥಿಕ ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ವೇದಿಕೆಯಲ್ಲಿ ಚಂದ್ರಾವತಿ ಅಕ್ಕನನ್ನು ನಾವು ಅಭಿನಂದನೆ ಮಾಡಿದ್ವಿ. ಒಂದು ಆ ರೈಲು ದುರಂತವನ್ನ, ದೊಡ್ಡ ಅವಘಡವನ್ನ, ಒಂದು ರೈಲುನ ಒಂದು ಹಲಿ ತಪ್ಪಿದ್ರೆ ಏನೆಲ್ಲ ಅವಘಡ ಆಗ್ತದೆ ನಮ್ಗೆ ಗೊತ್ತಿದೆ. ಅಂತ ಒಂದು ಅವಘಡವನ್ನ ನಿಲ್ಲಿಸಿದಂತ ಒಬ್ಬ ಧೀರ ಮಹಿಳೆ ಅಂತ ಹೇಳ್ಬೋದು ಚಂದ್ರಾವತಿ ಅಕ್ಕನವರು. ಅವರನ್ನು ನಾವು ಈಗಾಗಲೇ ನಾವಿಲ್ಲಿ ಅಭಿನಂದಿಸಿದ್ದೇವೆ. ಆವತ್ತು ನಾವು ಆ ಟಿವಿ ದೃಶ್ಯ ಮಾಧ್ಯಮದಲ್ಲಿ ನೋಡುವಾಗ ಒಂದು ರೀತಿಯಲ್ಲಿ ಆಶ್ಚರ್ಯ ಆಯಿತು. ಒಂದು ಅವರಿಗೆ ಆ ದೇವರು ಹೇಳಿದ್ರು, ಅವರು ಸನ್ಮಾನ ಮಾಡುವಾಗ ದೇವರೇ ನನಗೆ ಒಂದು ಗಮನಕ್ಕೆ ತಂದು ಕೊಟ್ಟರು ಅಂತ ಅವರಿಗೆ ಗೊತ್ತಿದೆ. ಯಾವತ್ತೂ ಅಲ್ಲಿ ರೈಲು ಓಡಾಡುವಂತ ಸಂದರ್ಭ, ಸಮಯ ಅವಧಿ ಅವರಿಗೆ ಗೊತ್ತಿದೆ. ಆದ್ರಿಂದ ಸಮಯ ಪ್ರಜ್ಞೆಯ ಮೂಲಕ ಅವರು ಆ ರೈಲನ್ನ ನಿಲ್ಲಿಸುವಂತ ಕೆಲಸವನ್ನ ಮಾಡಿ ಎಷ್ಟೋ ಜನರ ಪ್ರಾಣವನ್ನ ಉಳಿಸಿದತಕ್ಕಂತ ಮಹಾಮಾತೆ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸಂತೋಷ ಪಡ್ತೇನೆ. ನಮ್ಮ ರೋಟರಿ ಕೂಡ ಒಂದು ಅವರನ್ನು ಗೌರವಿಸಿದ್ದು, ನಮ್ಮ ರೋಟರಿ ಕೂಡ ಒಂದು ಗೌರವ ತಂದ ವಿಚಾರ ಅಂತ ಹೇಳಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆ ನಮ್ಮ ಎಲ್ಲ ರೋಟರಿ ಡಾಕ್ಟರ್ ಅನಂತನ್ ಯಾವತ್ತೂ ಕೂಡ ಬಿಸಿ ಇರೋರು, KS ಹೆಗಡೆಯ ನೀರು ಸಜ್ಜನಾಗಿ ಡಾಕ್ಟರ್ ಅನಂತನ್ ನಮ್ಮ ರೋಟರಿಯ ಉಪಾಧ್ಯಕ್ಷರಾಗಿ ರೋಟರಿ ಕ್ಲಬ್ಬಿನ ಒಟ್ಟು ಎಲ್ಲ ಕೆಲಸಗಳಲ್ಲಿ ಕೂಡ ಅತ್ಯಂತ ಕ್ರಿಯಾಶೀಲ ಕೆಲಸ ಮಾಡೋರು. ಅವರಿಗೂ ಕೂಡ ನಾನು ರೋಟರಿ ಕ್ಲಬ್ಬಿನ ಪರವಾಗಿ ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ JP ರೈ ಅವರು, ರೋಟರಿ JP ರೈ ಅವರು ಕೂಡ ಎಲ್ಲ ಕೆಲಸಗಳನ್ನು ಕೂಡ ರೋಟರಿಯಲ್ಲಿ ನಿರಂತರವಾಗಿ ಮಾಡೋರು, ಅವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿ ಪ್ರೊಫೆಸರ್ ರವಿಶಂಕರ್ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ವಿಭಾಗದ ರೀಡರ್ ಆಗಿ ಕೆಲಸವನ್ನು ಮಾಡಿ ನಮ್ಮ ರೋಟರಿಯಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡಿ, ನಮ್ಮ ರೋಟರಿಯಲ್ಲಿ ಏನಾದರೂ ನಮ್ಮ ಕ್ವಿಜ್ ಬಂತು ಅಂತಂದ್ರೆ ನಮ್ಮ ವಿಕ್ರಮ್ ರವಿಶಂಕರ್ ಅಥವಾ ಅನಂತನ್ ರವಿಶಂಕರ್ ಹೋದ್ರೆ ನಮ್ಗೇನೆ ಪ್ರೈಸ್ ಬರುದು. ಆದ್ರಿಂದ ಅಂತಹ ಕೆಲಸವನ್ನ ಮಾಡೋರು, ರೋಟರಿಗೆ ಒಂದು ಒಳ್ಳೆಯ ಹೆಸರನ್ನ ತಂದು ಕೊಡೋರು. ಅದೇ ರೀತಿ ನಮ್ಮ ರೋಟೇರಿಯನ್ PD ಶೆಟ್ಟಿ ಅವರು ಬರತಕ್ಕಂತ ಅವಧಿಯಲ್ಲಿ ಅಸಿಸ್ಟೆಂಟ್ ಗವರ್ನರ್ ಆಗಿ ಕೆಲಸವನ್ನು ನಿರ್ವಹಿಸಿದ್ದು ತಾಯಿ ಮುಂದೆ ಕೂತಿದ್ದಾರೆ, ಅವರ ಆಶೀರ್ವಾದನ ಬಿಡುತ್ತಾ ನಮ್ಮೆಲ್ಲ ಆತ್ಮೀಯ ಬಂಧುಗಳು, ನನ್ನ ಹಿತೈಷಿ ಬಂಧುಗಳು, ಸಂಬಂಧಿಕರೆಲ್ಲ ಸೇರಿದ್ದೀರಿ. ನಮ್ಮ ಕರೆಗೆ ಹೋಗೊಟ್ಟು ನನ್ನ ಮಾಸ್ಟರ್ ಇದ್ದಾರೆ ರವೀಂದ್ರ ಸರ್ ರೈ ಕಲ್ಲಿಮಾರ್ ಅವರು, ನನ್ನೆಲ್ಲ ಕೆಲಸಗಳಿಗೆ ಕೂಡ ಸದಾ ಮಾರ್ಗದರ್ಶನ ನೀಡುವರು, ಅವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಮನೆಯವರ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ, ಬಹಳ ಮುಖ್ಯವಾಗಿ ರೋಟರಿ ಕ್ಲಬ್ ದೇರ್ಲಕಟ್ಟೆಯ ಪರವಾಗಿ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿ ಧನ್ಯವಾದವನ್ನು ನಿಲ್ಲಿಸ್ತೀನಿ. ಅದೇ ರೀತಿ ನನ್ನ ಭಾವ ಇದ್ದಾರೆ ಗುರುರಾಜ್ ಶೆಟ್ಟಿ, ನಾವು ಮೊನ್ನೆಲ್ಲ ಹೋಗಿದ್ದೇವೆ ಫಿಲ್ಮಿಗೆ, ಬದ್ಧವಾಗಿರ್ತಕ್ಕಂಥ ಫಿಲ್ಮ್ ಅದು ಮಗಳೇ ಎಂಬ ಒಂದು ಪಿಕ್ಚರ್. ಅದರಲ್ಲಿ ತಂದೆಯ ಪಾರ್ಟ್ ಅನ್ನು ಮಾಡಿ ಫಸ್ಟ್ ಇಂದ ಕೊನೆಯ ತನಕ ಒಳ್ಳೆ ಅಭಿನಯ, ನನ್ನ ಭಾವಾಂತರಣ ಹೊಗಳುವುದಲ್ಲ, ಆದ್ರೂ ಬಹಳ ಒಳ್ಳೆ ರೀತಿಯಲ್ಲಿ ಅವರ ಅಭಿನಯವನ್ನ ಮಾಡಿದ್ದಾರೆ. ಅವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ಸೇರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ.